ಕಾಂಗ್ರೆಸ್ ಹಿಂದೆ ಒಂದು ಮಾಸ್ ಬೇಸ್ಡ್ ಪಾರ್ಟಿ, ಮುಖ್ಯಮಂತ್ರಿಗಳ ಕುಟುಂಬಸ್ಥರ ಮೇಲೆ ಸಾಕ್ಷಿ ಸಮೇತ ಆರೋಪ ಬಂದಾಗ ಈ ಸರ್ಕಾರ ಅಟೆನ್ಷನ್ ಅನ್ನು ಡೈವರ್ಷನ್ ಮಾಡುವಂತ ಸರ್ಕಾರ. ಹೆಲ್ತ್ ಮಿನಿಸ್ಟರ್ ಮತ್ತು ಮೆಡಿಕಲ್ ಕೋಆರ್ಡಿನೇಷನ್ ಇಲ್ಲ. ಜನಸಾಮಾನ್ಯರಿಗೆ ಯಾವುದೇ ಒಂದು ಸ್ಪಷ್ಟ ಕ್ಲಾರಿಟಿ ಕೊಟ್ಟರೆ ಅವರು ಒಪ್ತಾರೆ ಸರ್ಕಾರದ ಮಾತು. ಅಲ್ಲಿ ಪಾಸಿಟಿವ್ ಬರ್ತೇವೆ, ಇಲ್ಲಿ ನೆಗೆಟಿವ್ ಬರ್ತೇವೆ, ಅದಕ್ಕೆ ಒಂದೊಂದು ಮಸಾಲ. ನಮ್ಮ ರಾಜ್ಯದಲ್ಲಿ ಹೇಗೆ ಬೆಡ್ ಶಾರ್ಟೇಜ್, ಥರ್ಡ್ ಲಾಕ್ಡೌನ್, ಏನು ಅಲ್ಲಿ ಸಾಯಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಏನು ಮಾಡ್ತಾರೆ, ಮತ್ತೆ ಮೇದರಿಕೆಯಿಂದ ಒಟ್ಟಾರೆ ಇವತ್ತು ಬಿಲ್ ಮಾಡ್ತಾರೆ. ಆಕ್ಚುಲಿ ಕೋವಿಡ್ಗೆ ಹೇಳ್ತಾರೆ, ಕೋವಿಡ್ಗೆ ಏನು ಮಾಡೋದಿಲ್ಲ ಅಂತ ಹೇಳ್ತಾರೆ. ಕೊರೋನಾ ವೈರಸ್ ಅದರ ಸ್ವಭಾವ ಚೇಂಜ್ ಮಾಡೋದಿಲ್ಲ. ಇಲ್ಲಿ ಬಿಲ್ಡಿಂಗ್ ಶೀತಲವಾಗಿದೆ, ಬಿಲ್ಡಿಂಗ್ ಬೀಳಲಿಕ್ಕೆ ಆಗಿದೆ ಅಂತ ಹೇಳಿ, ಎರಡನೇದಲ್ಲಿ ಕೊರೋನಾ ಜಾಸ್ತಿ ಅಂತ ಹೇಳಿ ಸಿಸ್ಟಮ್ಯಾಟಿಕ್ ಸರ್ ಡಿಸ್ಟ್ರಿಕ್ಟ್ ಅಡ್ಮಿಷನ್ಸ್ ಫೇಲ್ಡ್. ಈಗ ಮೀಟಿಂಗು ಇಲ್ಲ, ಇವರು ಕಾಣುವುದಿಲ್ಲ. ನ್ಯಾಷನಲ್ ಹೆಲ್ತ್ ಮಿಷನ್ ಅಂತ ಮಾಡಿದ್ದೆವು. ಅದು ಯಾವ ಹೇಳ್ತಾರೆ ಫಿಲಾಸಫಿ, ಟೀಚರ್ನವರಿಗೆ ಸ್ಯಾಲರಿ ಇಲ್ಲ, ಝೀರೋ, ನೀವು ಇಂಟ್ರೆಸ್ಟ್ ಫ್ರೀ ಲೋನ್ ಮ್ಯಾನೇಜ್ಮೆಂಟ್ ಕೊಡಿ 1 ವರ್ಷಕ್ಕೆ. ರೇಷನ್ ಕಾರ್ಡೇ ಓಪನ್ ಬಂದ್ ಮಾಡಿಟ್ಟು ನಿಮ್ದು ಆಯುಷ್ಮಾನ್ ಇನ್ನು ಕೂಡ ಎಪ್ರೂವ್ ಆಗಿ ಬರಲಿಲ್ಲ. ಜನರಲ್ ಪೇಷಂಟ್ ಇದ್ದಾರೆ, ಕೋವಿಡ್ ಪೇಷಂಟ್ ಇದ್ದಾರೆ, ಇಲ್ಲಿ ಯಾಕೆ ಆಗುದಿಲ್ಲ ಇವರಿಗೆ? ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಗಣ್ಯರು, ಪ್ರತಿಭೆಗಳ ಅನಾವರಣ, ಪ್ರಸ್ತುತ ವಿದ್ಯಮಾನದ ಸಮಸ್ಯೆ, ವಿಮರ್ಶೆ, ಭರವಸೆ ಇವೆಲ್ಲದರ ಪ್ರತಿಬಿಂಬವೇ ನ್ಯೂಸ್ ಟೈಮ್ ಅತಿಥಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ನ್ಯೂಸ್ ಟೈಮ್ ಅತಿಥಿ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾಜಿ ಸಚಿವರು ಹಾಗೂ ಮಂಗಳೂರು ಶಾಸಕರು ಆಗಿರುವ ಯುಟಿ ಖಾದರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ಪಕ್ಷದ ನೂತನ ಸಾರಥಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ನೇಮಕವಾದ ಬಳಿಕ ಪಕ್ಷ ಸಂಘಟನೆ ಕಾರ್ಯ ಯಾವ ರೀತಿ ನಡೀತಾ ಇದೆ? ಹಿಂದಿನ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಒಂದು ಸಿಸ್ಟಮ್ ಮಾಡಿದರು. ಅದನ್ನು ಇನ್ನಷ್ಟು ವೇಗವಾಗಿ ತೆಗೆದುಕೊಂಡು ಆಧುನಿಕ ಮತ್ತು ತಂತ್ರಜ್ಞಾನ ಒಳಪಟ್ಟಂತೆ ತಳಮಟ್ಟದಿಂದ ಕಾರ್ಯ ಸಂಘಟಿಸಲಿಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಅಧ್ಯಕ್ಷರಾಗಿ, ನಮ್ಮ CLP ಮುಖಂಡರಾದ ಸಿದ್ದರಾಮಯ್ಯ ಅವರು ಜೊತೆಯಾಗಿ ಇವತ್ತು ಕಾರ್ಯಕ್ರಮ ರೂಪಿಸ್ತಿದ್ದಾರೆ. ಇವತ್ತು ನಾವು ಕಾಂಗ್ರೆಸ್ ಹಿಂದೆ ಒಂದು ಮಾಸ್ ಬೇಸ್ಡ್ ಪಾರ್ಟಿ, ಇದಕ್ಕೆ ಕೇಡರ್ ಬೇಸ್ ಆಗಿ ಕಡಿಮೆಕ್ಕೆ ಎಲ್ಲರೂ ಕೂಡ ಮಾಸ್ ಆಗಿ ಬರುವಂಥದ್ದು. ಸೊ ಇದನ್ನು ಮಾಸ್ ಬೇಸ್ ಮತ್ತು ಕೇಡರ್ ಬೇಸಲ್ಲಿ ಕೂಡ ತಗೊಂಡು ಹೋಗ್ಬೇಕಂತ ಒಂದು ಆಲೋಚನೆ ಪಕ್ಷಕ್ಕಿದೆ. ಆ ಎಲ್ಲ ವ್ಯವಸ್ಥೆ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಎಲ್ಲರ ಸಹಕಾರ ಪಡ್ಕೊಂಡು ಮಾಡ್ತಿದ್ದಾರೆ. ಮುಂದಿನ ತಿಂಗಳಿನಲ್ಲಿ ಉಪಚುನಾವಣೆ ಬರ್ತಾ ಇದೆ. ಕಾಂಗ್ರೆಸ್ ಪಕ್ಷ ಚುನಾವಣೆ ಎದುರಿಸಲು ಯಾವ ರೀತಿ ಸಿದ್ಧತೆ ಮಾಡ್ತಾರೆ? ಈಗಾಗಲೇ ಬೂತ್ ಮಟ್ಟದೆಲ್ಲ ಪ್ರಮುಖ ಸಂಪರ್ಕಿಸಿಕೊಂಡು ಬೂತ್ ಮಟ್ಟದ ಪಕ್ಷ ಸಂಘಟಿಸುವ ಮೂಲಕ ಮತ್ತು ಉತ್ತಮವಾದ ಅಭ್ಯರ್ಥಿಗಳನ್ನು ಇವತ್ತು ಕಣಕ್ಕಿಳಿಸಿಕೊಂಡು ಬಹುಶಃ ನಮ್ಮೆಲ್ಲ ಪ್ರಮುಖರು ಇವತ್ತು BJPಯ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ವೈಫಲ್ಯತೆಗಳನ್ನು ಜನರ ಮುಂದೆ ಇಟ್ಟು, ಹಿಂದೆ ಕಾಂಗ್ರೆಸ್ ಅಧಿಕಾರ ಇದ್ದಾಗ ಅದು SM ಕೃಷ್ಣ ಸರ್ಕಾರ ಇರಲಿ, ಸಿದ್ದರಾಮಯ್ಯ ಸರ್ಕಾರ ಇರಲಿ, ಫುಲ್ ಟರ್ಮ್ ಸರ್ಕಾರ ಇದ್ದಾಗ ಯಾವ ರೀತಿ ಅಭಿವೃದ್ಧಿ ಆಯಿತು, ತದನಂತರ ಬಂದಂಥ 2 ಅವಧಿಗಳು, ಒಮ್ಮೆ 2008 ಯಡಿಯೂರಪ್ಪರವರು ಮತ್ತು ಈಗ ಜನರಿಗೆ ಆಗುವಂಥ ಎಲ್ಲ ಸಮಸ್ಯೆಗಳನ್ನು ಸವಿವರ ಹೇಳಿಕೊಂಡು ಮತ್ತು ಈ 2 ಸ್ಥಾನ ಗೆಲ್ಲಲಿಕ್ಕೆ ನಮ್ಮೆಲ್ಲ ಪ್ರಯತ್ನ ನಡೀತಾ ಇದೆ. ಈ 2 ಕ್ಷೇತ್ರಗಳು, ಒಂದರಲ್ಲಿ BJP ಇದೆ, ಇನ್ನೊಂದು ಜನತಾ ದಳ ಇದೆ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಡಿ.ಕೆ. ಶಿವಕುಮಾರ್ ಅವರ ಮನೆ ಮೇಲೆ ದಾಳಿ ಆಗ್ತದೆ. ಇದು ರಾಜಕೀಯ ಪಿತೂರಿಯ? ನೋಡಿ, ಪ್ರತಿಯೊಬ್ಬರು ಆಲೋಚನೆ ಮಾಡುವಾಗ ಇದು ರಾಜ್ಯಕ್ಕೆ ಪ್ರೇರಿತ ಭಾಳ ಸ್ಪಷ್ಟ. ಯಾಕೆಂತ ಹೇಳಿದರೆ ಅವರು ಈಗಾಗಲೇ IT, ED ನೋಟಿಸ್ ಮಾಡಿ ಅವರನ್ನು ಇವತ್ತು ಅರೆಸ್ಟ್ ಮಾಡಿ ಜೈಲಲ್ಲಿದ್ದು ಬೇಲ್ ಇವತ್ತು ಕೋರ್ಟ್ ಕೊಟ್ಟ ನಂತರ ಬಂದಿದ್ದಾರೆ. CBI ದಾಳಿ ಮಾಡುವಾಗ ಒಂದು ಹೊಸತಾಗಿ ಯಾವುದು FIR ಆಗಬೇಕು, ಅಲ್ಲೇ FIR ಅಲ್ಲೇ ತನಿಖೆ ನಡೆಸೋದಾದರೆ ಆಲ್ರೆಡಿ ಈಗಾಗಲೇ ಬೇಲ್ ಅವರಿಗೆ ಸಿಕ್ಕಿದೆ. ಇನ್ನೇನು ತನಿಖೆ ಮಾಡಬೇಕು ಅಲ್ವಾ? ತನಿಖೆ ಮಾಡಲಿಕ್ಕೆ ಅವರು ಎಲ್ಲಿ ಕರೆದರೂ ಕೂಡ ತನಿಖೆಗೆ ಹೋಗ್ತಾರೆ. ಯಾವ ಸಂದರ್ಭದಲ್ಲೂ ಕೂಡ ಅದಕ್ಕೆ ಸಹಕಾರ ಕೊಡ್ತಾ ಮಾತನ್ನು ಕೂಡ ಇವತ್ತು ಹೇಳಿದ್ದಾರೆ. ಮತ್ತು ಇಷ್ಟು ಸಮಯ ಏನು ಇಲ್ಲದಿದ್ದೆ ಸಡನ್ನಾಗಿ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿಗಳ ಕುಟುಂಬಸ್ಥರ ಮೇಲೆ ಸಾಕ್ಷಿ ಸಮೇತ ಆರೋಪ ಬಂದಾಗ
ಇವತ್ತು ಯು ಪಿಯಲ್ಲಿ ಮನುಷ್ಯ ವಾಲ್ಮೀಕಿಯ ಆ ರೀತಿಯ ಒಂದು ಅಮಾನುಷವಾದ ಕೊಲೆ ಮತ್ತು ಆ ಒಂದು ಅಸಂಸ್ಕೃತವಾಗಿ ಅವರನ್ನು ಬಹುಶಃ ಸುಟ್ಟಾಕುವಂಥ ಇವತ್ತು ಪರಿಸ್ಥಿತಿ ಇಡೀ ದೇಶ ಅಲ್ಲೋಲ ಕಲ್ಲೋಲ ಆದಂಥ ಸಂದರ್ಭದಲ್ಲಿ, ಹಾಗೂ ಇಲ್ಲಿ ಚುನಾವಣೆ ಬರೋ ಸಂದರ್ಭದಲ್ಲಿ ಈ ರೇಡನ್ನು ಮಾಡಿ ಇದು ಬಹುಶಃ ಅದರಲ್ಲಿ ಏನು ಸಿಗ್ತದೆ ಅಥವಾ ಏನಂತಲ್ಲ, ಜನರ ಮನಸ್ಸನ್ನು ಡೈವರ್ಟ್ ಮಾಡಬೇಕು. ಸೊ ಅದಕ್ಕೆ ಈ ಸರ್ಕಾರ ಅದು ಜನಪರವಾಗಿ ಕೆಲಸ ಮಾಡೋ ಸರ್ಕಾರ ಅಲ್ಲ. ಈ ಸರ್ಕಾರ ಅಟೆನ್ಷನನ್ನು ಡೈವರ್ಷನ್ ಮಾಡುವಂಥ ಸರ್ಕಾರ. ಅದರದಲ್ಲಿ ಒಂದು ಭಾಗ ಈ ರೇಡ್. ಕೊರೋನಾ ನಿಯಂತ್ರಿಸಲು ಸರ್ಕಾರ ಹಲವಾರು ಕ್ರಮಗಳನ್ನು ಕೈಗೊಂಡಿದೆ. ಈ ಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ? ಇದು ಸಮರ್ಪಕವಾದ ಕ್ರಮ ಅಲ್ಲ. ನೋಡಿ, ಯಾವ್ಯಾವ ಟೈಮಲ್ಲಿ ಕ್ರಮ ತಗೊಳ್ಬೇಕು ಆ ಟೈಮಲ್ಲಿ ತಗೊಳ್ಬೇಕು. ಸೊ ಈ ಕೊರೋನಾ ಬಂದಾಗ ಅದನ್ನು ಹೇಗೆ ನಿಯಂತ್ರಿಸಬೇಕು, ಮುಂಜಾಗ್ರತೆ ಕ್ರಮ ಇಸ್ಕೊಳ್ಬೇಕು, ಅದನ್ನು ಹೇಗೆ ನಿಯಂತ್ರಿಸಬೇಕು, ಮತ್ತು ರೋಗ ಬಂದ ಹೇಗೆ ಟ್ರೀಟ್ಮೆಂಟ್ ಮಾಡಬೇಕಂತ ಒಂದು ಸ್ಪಷ್ಟತೆ ಸರ್ಕಾರಕ್ಕೆ ಇರಬೇಕಿತ್ತು. ಇದರಲ್ಲಿ ಎಡವಟ್ಟಾದದೇ ಇವತ್ತೆಲ್ಲ ಎಡವಟ್ಟಿಗೆ ಕಾರಣ. ಸ್ಟಾರ್ಟಿಂಗ್ ಏನು ಮಾಡಿದ್ದಂದ್ರೆ ಯಾರಿಗೆ ಕೂಡ ಇವತ್ತು ಗೊತ್ತಿಲ್ಲ. ಯಾರೊಂದು ಮಾತು ಹೇಳಿದ್ರು ಕೂಡ ಅದನ್ನು ಸಮರ್ಪಕವಾಗಿ ಸ್ವೀಕರಿಸಿದ ಮನೋಭಾವ ಕೂಡ ಇಲ್ಲ. ಇದು ಏನೋ ಕೊರೋನಾ ಒಂದೇ ತಿಂಗಳಲ್ಲಿ ಹೋಗ್ತದೆ ಎಂಬ ಭಾವನೆ ಇದ್ದು ಎಲ್ಲ ನಾವೇ ಮಾಡ್ತೇವೆ, ನಮ್ಗೆ ಯಾರ ಸಲಹೆ ಬೇಡ ಅಂತ ಹೇಳಿಕೊಂಡು ಅದನ್ನೊಂದು ಅವರ ಸ್ವಯಂ ಒಂದು ಹೆಸರಿಗೆ ಬೇಕಾಗಿ ಅದನ್ನು ಲಾಭ ತೆಕ್ಕೊಳ್ಳೋ ಉದ್ದೇಶದಿಂದ ಎಲ್ಲ ಪ್ರಯತ್ನ ಮಾಡಿ ಪ್ಯಾನಿಕ್ ಆದರು. ನಾನು ಕೇಳುವಂಥದ್ದು, ನಮ್ಮ ಟೀಕೆ ಇವತ್ತು ಅದು ರಾಜಕೀಯ ಟೀಕೆ ಅಲ್ಲ. ನೋಡಿ, ಒಂದು ರೋಗ ಹೋಗಬೇಕಾದ್ರೆ ಇಂಜೆಕ್ಷನ್ ಅತ್ಯಗತ್ಯ. ಒಂದು ಆಡಳಿತ ಚೆನ್ನಾಗಿ ನಡಬೇಕಾದ್ರೆ ನಮ್ಮಂಥರ ಪ್ರತಿಪಕ್ಷ ಟೀಕೆಗಳು ಕೂಡ ಅತ್ಯಗತ್ಯ. ಸೊ ಇದನ್ನು ಸಕಾರಾತ್ಮಕ ತಗೊಳ್ಬೇಕು. ಫಸ್ಟ್ ಆಯಿತು, ಈ ಮಿನಿಸ್ಟ್ರ್ ಮಧ್ಯೆ ಕೋಆರ್ಡಿನೇಷನ್ ಇತ್ತು ಸ್ಟಾರ್ಟಿಂಗಿಂದ. ಹೆಲ್ತ್ ಮಿನಿಸ್ಟ್ರ್ ಮತ್ತು ಮೆಡಿಕಲ್ ಮಧ್ಯೆ ಕೋಆರ್ಡಿನೇಷನ್ ಇಲ್ಲ ಇಬ್ಬರ ಮಧ್ಯೆ. ಇದರಲ್ಲಿ ಇದು ರಿವ್ಯೂ ಯಾರು ಮಾಡಬೇಕು? ಹೆಲ್ತ್ ಮಿನಿಸ್ಟ್ರ್ ಮಾಡಬೇಕು. ಮಾತಾಡೋರು ಯಾರು? ಮೆಡಿಕಲ್ ಹೆಲ್ತ್ ಮಿನಿಸ್ಟರ್. ತದನಂತರ 15 ದಿವಸ ಆದ ನಂತರ ಏನಾಯಿತು, ಇಬ್ಬರು ಇಲ್ಲ, ಮೂರನೇರು ಬಂದು ಮಾತಾಡ್ತಾರೆ. ಎಜುಕೇಷನ್ ಮಿನಿಸ್ಟರ್ ಅವರು ಬಂದು ಮಾತಾಡ್ತಾರೆ. ಜನಸಾಮಾನ್ಯರು ಕೂಡ ಹಾಗೆ ನೋಡಿ, ಜನಸಾಮಾನ್ಯರು ಯಾವುದೇ ಒಂದು ಸ್ಪಷ್ಟ ಕ್ಲಾರಿಟಿ ಕೊಟ್ಟರೆ ಅವರು ಒಪ್ತಾರೆ ಸರ್ಕಾರದ ಮಾತು. ನೀವು ಗೊಂದಲ ಆದರೆ ಮತ್ತೆ ಕ್ಯಾರೆ ಮಾಡೋದಿಲ್ಲ. ಒಮ್ಮೆ ಹಾಗೆ ಹೇಳ್ತಾವೆ. ಇವ್ರು ಕೂಡ ಆಗಿದೆ. ಸ್ಟಾರ್ಟಿಂಗೆಲ್ಲ ಲಾಕ್ಡೌನಲ್ಲಿ ಪರ್ಫೆಕ್ಟ್ ಮಾಡಿದರು. ಇಲ್ಲಿ ಸರ್ಕಾರದ ಒಂದೊಂದು ಹೇಳಿಕೆಗಳು ಇವತ್ತು ಉಂಟು, ನಾಳೆ ಇಲ್ಲ, ಸಡನ್ನಾಗಿ 8 ಗಂಟೆ ತನಕ 7 ಗಂಟೆ ತನಕ, ಮತ್ತು ಜನರಿಗೆ ವ್ಯಾಲ್ಯೂವೇ ಕೊಡೋದಿಲ್ಲ. ಸೊ ಸರ್ಕಾರ ಒಂದು ಕೋಆರ್ಡಿನೇಷನ್ ಇಲ್ಲ, ಸೆಕೆಂಡ್ ಪ್ಯಾನಿಕಿಂಗ್ ಇಲ್ಲ, ಥರ್ಡ್ ಈ ರೋಗವನ್ನು ಅರ್ಥ ಮಾಡಲಿ ಇವರು ವಿಫಲ ಆದರು. ಯಾಕೆ ವಿಫಲ ಆದರು ಅಂತ ಹೇಳಿದರೆ, ಇವರು ಹೆದರಿಕೆಯಿಂದ ಮನೇಲಿ ಕೂತ್ಕೊಂಡ್ರು. ಎಲ್ಲರಿಗಿಂತ ಜನರಿಂದ ಜಾಸ್ತಿ ಯಾರಿಗೆ ಹೆದರಿಕೆ ಅಂತ ಹೇಳಿದರೆ, ಮಂತ್ರಿಗಳು ಮತ್ತು ಅಧಿಕಾರಿಗಳು ಹೆದರಿಕೆಯಿಂದ ಒಳಗಡೆ ಕೂತ್ಕೊಂಡು ಹೊರಗಡೆ ಏನು ಪ್ರಾಕ್ಟಿಕಲ್ ಆಗ್ತದೆ ಆ ಒಂದು ವಿಚಾರವೇ ಇವ್ರಿಗೆ ಗೊತ್ತಿಲ್ಲ. ಇವರು ಬರೇ WHO ಇಂದ ಬಂದ ಗೈಡ್ಲೈನ್ಸ್, ಇಟಲಿಯಲ್ಲಿ ಹಾಗೆ ಇತ್ತು, ಬಾಂಬೆಯಲ್ಲಿ ಹೀಗೆ ಇತ್ತು, ಅಮೇರಿಕಾದಲ್ಲಿ ಹಾಗೆ ಇತ್ತು, ಡೆಲ್ಲಿ ಹೀಗೆ ಆಯಿತು ಅಂತೇಳಿ ದಿವಸಕ್ಕೊಂದು ಆದೇಶ. ಅಲ್ಲಿ ಒಂದು ಬಂದ ಆದೇಶವನ್ನು ಇವರು ಜಿಲ್ಲೆಗೆ ಕಳಿಸೋದು, ಜಿಲ್ಲೆ ಎಲ್ಲ ಕೂತ್ಕೊಂಡು ಮೀಟಿಂಗ್ ಮಾಡೋದಕ್ಕೆ ಸರಿಯಾಗಿ ನಾಳೆ ಬೆಳಿಗ್ಗೆ ಇನ್ನೊಂದು ಆದೇಶ. ಸಡನ್ ಹೇಳ್ತಾರೆ ಬಂದು ನಿಮಗೆ ಕ್ವಾರಂಟೈನ್ ಇದೆ ಅಂತೇಳಿ, ಮರುದಿವಸ ಮನೆಗೆ ಹೋಗಿ ಅಂತೇಳಿ, ಅರ್ಧ ಕೂತು ಮನೆಗೆ ಹೋದ ಅವ್ನಿಗೆ ಅಲ್ಲಿ ರೋಗ ಬರುವುದು. ಒಮ್ಮೆ ನೋಡಿ, ಇಡೀ ವಿಶ್ವದಲ್ಲಿ ಎಲ್ಲಿಯೂ ಕೂಡ ಒಂದು ಆಸ್ಪತ್ರೆಯನ್ನು 28 ದಿವಸ ಬಂದ್ ಮಾಡಲಿಲ್ಲ. ನಮ್ಮಲ್ಲಿ ಬಂದ್ ಮಾಡಿದ್ದಾರೆ. ಯಾಕೆ? ಒಂದು ಆ ಹೆಲ್ತ್ ಕೇರನ್ನು ನೀವೊಂದು ಪಾಸಿಟಿವ್ ಬಂದ ತಕ್ಷಣ ನೀವು 28 ದಿವಸ ಬಂದ್ ಮಾಡಿಟ್ರೆ ಅಂತ ಹೇಳಿದರೆ, ನಾಳೆ ಇಡೀ ಮಂಗಳೂರಿನೆಲ್ಲ ಆಸ್ಪತ್ರೆ ಬಂದ್ ಮಾಡಬೇಕಾಗ್ತದೆ. ಇಡೀ ವಿಶ್ವದಲ್ಲಿ ಎಲ್ಲಿ ಆದರೂ ಒಂದು 28 ದಿವಸ ಬಂದಿದೆಯಾ? ಇದನ್ನು ಕೇಳಿದಾಗ ಒಂದು ಕ್ಲಾರಿಟಿ ಕೂಡ ಇವತ್ತು ಕೊಡಲಿಲ್ಲ. ಪ್ರತಿಯೊಂದು ದಿವಸ ಒಂದೊಂದು ಗೊಂದಲ. ಒಮ್ಮೆ ಹೇಳ್ತಾರೆ 3 ಕಿಲೋಮೀಟರ್ ಕಂಟೈನ್ಮೆಂಟ್ ಅಂತೇಳಿ, ಮತ್ತೆ 100 ಕಿಲೋಮೀಟ್ರು 300 ಮೀಟ್ರ್ ಕಂಟೈನ್ಮೆಂಟ್ ಅಂತೇಳಿ, ಮತ್ತೆ ಹೇಳ್ತಾರೆ 10 ಮೀಟ್ರ್ ಅಂತೇಳಿ, ಮತ್ತೆ ಮನೆ ಕಾಂಪೌಂಡ್ ಆಯಿತು, ಮತ್ತೆ ಮನೆಗೆ ಬಂತು, ಈಗ ಮನೆ ಒಂದು ರೂಮಿಗೆ ಬಂದಿದೆ. ಸೊ ಜನರಿಗೆ ಇದು ಕನ್ಫ್ಯೂಸ್ ಆಗಿ ಏನಂತ ಇವತ್ತು ಅರ್ಥ ಆಗೋದಿಲ್ಲ. ಮತ್ತೆ ನೋಡಿ, ಒಂದು ಲ್ಯಾಬ್ ಸಮಸ್ಯೆ ಬರ್ತದೆ. ಹ್ಯೂಮನ್ ಎರರ್ ಇದ್ದೇ ಇದೆ. ಈ ಲ್ಯಾಬಲ್ಲಿ ಬಂದಾಗೆ ಆ ಲ್ಯಾಬಲ್ಲಿ ಬರಬೇಕಂತ ಇಲ್ಲ. ಈಗ ನನ್ನದೊಂದು ಟೆಸ್ಟ್ ಮಾಡಿದರೆ ಅವನು ತೆಗಿಯೋನು ಕರೆಕ್ಟಾಗಿ ಅದನ್ನು ತೆಗೆಯದಿದ್ದರೆ ಅದು ನೆಗೆಟಿವ್ ಬರ್ಬೋದು, ನನಗೆ ಪಾಸಿಟಿವ್ ಕೂಡ ನೆಗೆಟಿವ್ ಬರ್ಬೋದು. ನಾನು ಇನ್ನೊಂದು ಕಡೆ ಹೋದಾಗ ಅದು ಪಾಸಿಟಿವ್ ಬರ್ಬೋದು. ಅಥವಾ ನನಗೆ ಇಲ್ಲಿ ಕರೆಕ್ಟ್ ತೆಗೆದ ಪಾಸಿಟಿವ್ ಬಂತು, ಸೆಕೆಂಡ್ ಹೋದಾಗ ಅರ್ಧ ತೆಗಿತಾನೆ. ಜನ ಕನ್ಫ್ಯೂಸ್ ಆಗ್ತದೆ. ಇವಾಗ ಜವಾಬ್ದಾರಿ ಏನು? ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಇದೆ, ಅಲ್ಲಿಗೆ ಈ ರಿಪೋರ್ಟನ್ನು ಕಳಿಸೋದು, ಥರ್ಡ್ ಪಾರ್ಟಿಗೆ ಕಳಿಸಿ, ಅಲ್ಲಿಂದ ಕ್ಲಾರಿಟಿ ಬಂದಾಗ ಒಂದು ಕ್ಲಾರಿಟಿ ಆಗ್ತದೆ. ಏನಾದರೂ ಇಲ್ಲಿ ಸೆಕೆಂಡ್ ಟೈಮ್ ತೆಗೆಯೋ ಮಿಸ್ಟೇಕ್ ಮಾಡಿದರೆ ನಿಮ್ಮ ಕರೆಕ್ಟ್ ಮಾಡಿ ಮಿಸ್ಟೇಕ್ ಇದೆ ಅಂತ ಸ್ವಲ್ಪ ಎಚ್ಚೆತ್ತುಕೊಳ್ತಾರೆ.
ಇದೇನಾಗ ಜನರಿಗೆ ಅಲ್ಲಿ ಪಾಸಿಟಿವ್ ಬರುತ್ತೆ, ಇಲ್ಲಿ ನೆಗೆಟಿವ್ ಬರ್ತವೆ, ಅದಕ್ಕೆ ಒಂದೊಂದು ಮಸಾಲ ಮತ್ತು ಈ ರೀತಿ ಸೋಷಿಯಲ್ ಮೀಡ್ಯಾದಲ್ಲಿ ಇಲ್ಲ ಸಲ್ಲದಂಥ ಆರೋಪಗಳು, ಇದರಲ್ಲಿ ಜನರ ಹೊಟ್ಟೆಯಲ್ಲಿ ಗೊಂದಲಾಗಿ ಈಗ ಸಾಯೋರು ಸಾಯ್ತಾರೆ, ಬದುಕೋರು ಬದುಕುವಂಥ ಪರಿಸ್ಥಿತಿಗೆ ನಾವು ಇವತ್ತು ಬಂದು ಮುಟ್ಟಿದ್ದೇವೆ. ಸೊ ಇವತ್ತು ಕ್ಲಾರಿಟಿ ಇಲ್ಲ. ಮತ್ತು ನಾವು ಏನೀಗ ಎಷ್ಟೇ ದುಡ್ಡು ಖರ್ಚು ಮಾಡಿ ಕೂಡ ಅದು ಯಾಕೆ ಖರ್ಚು ಮಾಡಬೇಕು, ಹೇಗೆ ಖರ್ಚು ಮಾಡಬೇಕು, ಇದಕ್ಕೊಂದು ಪ್ಲ್ಯಾನ್ ಬೇಕು. ಸೊ ಅನ್ಪ್ಲ್ಯಾನ್ಡ್ ನಾವು ವಾಟ್ ವಿ ಆರ್ ವಿನ್ನಿಂಗ್ ದ ರೇಸ್, ವಿ ಲಾಸ್ ದಿ ರೇಸ್. ನಾವು ಇದನ್ನು ಗೆಲ್ಲಬೇಕಿತ್ತು. ಗೆಲ್ಲಬೇಕಂದ್ರೆ ಕಂಪ್ಲೀಟ್ ನಿಯಂತ್ರಣ ಆಗ್ತಂತ ಹೇಳಿದಾಗಲ್ಲ, ಅಟ್ಲೀಸ್ಟ್ ಆಲ್ ಇಂಡಿಯಾ ಮಟ್ಟದಲ್ಲಿ ನಾವು ಒಂದು ಕಂಟ್ರೋಲ್ಗೆ ಬರಬೇಕಿತ್ತು. ಬಟ್ ನಾವು ಲೀಡಿಂಗ್ ನಂಬರ್ 1, ಈಗ ಸೆಕೆಂಡಲ್ಲಿದ್ದೇವೆ. ಕೆಲವೇ ದಿನ ನಾವು ಮುಂದಕ್ಕೆ ನಂಬರ್ 1ಗೆ ಹೋಗ್ತೇವೆ. ನೋಡಿ ಈಗ ಆ ಸ್ಟಾರ್ಟಿಂಗ್ ಸ್ಟೇಜ್ ನಮ್ಮ ಲಾಕ್ಡೌನ್ ಟೈಮ್ ಆದ ಪ್ಯಾನಿಕಿಂಗ್, ಇಲ್ಲಿಂದ ಜನರನ್ನು ಕಾರ್ಮಿಕರನ್ನು ದೂರ ಕಳಿಸ್ಲಿಕ್ಕೆ ಆಗುವಂಥ ಏನು ಸಮಸ್ಯೆ ಇರ್ತದೆ, ಎಷ್ಟು ಸಮಸ್ಯೆ ಮಾಡಿದರು. ಮತ್ತು ಸ್ಟಾರ್ಟಿಗೆ ನೀವು ಯಾರು ಕೂಡ ಬರಬೇಡಿ, ಅಲ್ಲಿ ಇಲ್ಲಿ ಅವರನ್ನೆಲ್ಲ ನಿಲ್ಲಿಸಿದರು. ಅಲ್ಲಿ ರೋಗ ನಂತರ ಬಂದರೆ ನಾವು ಬಿಡಲೇಬೇಕು 2 months. ಸ್ಟಾರ್ಟಿಂಗ್ ಇದು 1%ಗೆ ರೋಗ ಔಟ್ಸೈಡ್ ಇದ್ದವರಿಗೆ, ನಾವು 2 ತಿಂಗಳು ಅವ್ರನ್ನ ನಿಲ್ಲಿಸಿ 20%ಗೆ ರೋಗ ಬಂತು, ಮತ್ತು ಅವ್ರನ್ನ ಬಿಡಲೇಬೇಕಲ್ಲ ನಾವು ಇಲ್ಲಿಗೆ. ಅದೇ ಫಸ್ಟಿಗೆ 1 ವಾರ ಬಿಡ್ತಿದ್ರೆ ಬರೋ 1% ರೋಗದವರು ಮಾತ್ರ ಈ ಕಡೆ ಬರ್ತಾಯಿದ್ರು. ತದನ ಇಲ್ಲಿ ಬಂದಾಗ ನೋಡಿ, ನೀವು ಬಾಂಬೆಯಿಂದ ಬರ್ತೀರಾ, ಬರಬೇಡಿ, ಅಲ್ಲಿಂದ ಬರಬೇಡಿ ಅಂತ ಹೇಳ್ತಾರೆ. ಲಾಕ್ಡೌನ್ ಪೀರಿಯಡಲ್ಲಿ ಬಾಂಬೆಯಿಂದ ಗುಡ್ಸ್ ಟ್ರೈನ್ ಇದೆಯಲ್ಲ, ಲಾರಿ, ಬಾಂಬೆ ಅದು ಡೆಲ್ಲಿ, ಹರಿಯಾಣ, ರಾಜಸ್ಥಾನ, ಮಧ್ಯಪ್ರದೇಶ, ಬಾಂಬೆ ಎಲ್ಲ ಆಗಿ ಅವ್ರಿಗೆ ಏನಿಲ್ಲ, ಅವ್ರಿಗೆ ಬರ್ಬೋದು, ಕೇರಳ ತನಕ ಹೋಗ್ಬೋದು. ಕೇರಳದ ಮತ್ತೆ ಬಂದು ಗೂಡ್ಸ್ದವ್ರಿಗೆ ರೆಸ್ಟ್ರಿಕ್ಷನ್ಸ್ ಇಲ್ಲ. ಅವರನ್ನು ಯಾಕೆ ಟೆಸ್ಟ್ ಮಾಡಲಿಕ್ಕೆ ಹೇಳಿಲ್ಲ ಡ್ರೈವರ್ ಹತ್ರ? ಇಲ್ಲಿ ಕೇರಳ ಬಾರ್ಡರ್ ಕೂಡ ಕನ್ಫ್ಯೂಷನ್ ಇತ್ತು. ನಾನು ಹೇಳಿದೆ ಫಸ್ಟ್ DC ಮತ್ತು ಅಧಿಕಾರಿಗಳಿಗೆ, ನೋಡಿ ಯಾರೆಲ್ಲ ಕೇರಳದ ಡಯಾಲಿಸಿಸ್ ಪೇಷಂಟ್ಸ್ ಇದ್ದಾರೆ ಅವರು ಲಿಮಿಟೆಡ್ ಇದ್ದಾರೆ. ಈಗ ಯಾರ್ಯಾರು ಗೊತ್ತಿದೆ ಅವ್ರಿಗೆ ಸ್ಪೆಷಲ್ ಪಾಸ್ ಇಶ್ಯೂ ಮಾಡಿ. ಯಾರು ನಮ್ಮ ಸೋದರರು ಡೆಲಿವರಿಗೆ ಡೇಟ್ ಆಗಿದೆ ಅವ್ರು 9 months ಒಂದು ಡಾಕ್ಟ್ರಿಗೆ ತೋರಿಸ್ತಾರೆ. ಸಡನ್ ನೀವು ಅಲ್ಲಿ ತಗೊಂಡು ಹೋಗಿದ್ರೆ ಅವ್ರ ಹೆದರಿಕೆ ಆಗ್ತದೆ. ಅವ್ರದ್ದು ಲಿಮಿಟ್ ತಗೊಂಡು ಸ್ಪೆಷಲ್ ಪಾಸ್ ಇಶ್ಯೂ ಮಾಡಿ ನೇರವಾಗಿ ಅವರು ಆ್ಯಂಬುಲೆನ್ಸಲ್ಲಿ ಆಸ್ಪತ್ರೆ ಹೋಗಬೇಕು, ಆಸ್ಪತ್ರೆ ನೇರವಾಗಿ ಎಲ್ಲಿಯೂ ಕೂಡ ಅಡ್ಡದಿಡ್ಡಿ ಹೋಗಬಾರ್ದಂತ ಮಾಡಿ, ಎಲ್ಲ ಹಾಗೆ ಹೇಗೆ ಅಲ್ಲಿ ಸ್ಟಾಪ್ ಮಾಡಿ ಮೀನು ಲಾರಿ, ನಿಮ್ಮ ಆಹಾರ ಧಾನ್ಯದ ಲಾರಿ, ಗೂಡ್ಸ್ ಲಾರಿ ಅದನ್ನೆಲ್ಲ ಬಿಟ್ಟರು. ಅವರು ಅಲ್ಲಿಂದ ಬರ್ತಾರೆ, ಇಲ್ಲಿ ಪಬ್ಲಿಕ್ ಮಧ್ಯೆ ಮಾರ್ಕೆಟಲ್ಲಿ ಬಂದರೆ ಇಳಿತಾರೆ, ಇಲ್ಲಿಂದ ಸಾಮಾನು ತಗೊಂಡು ಹೋಗ್ತಾರೆ. ಆಗ ರೋಗ ಇಲ್ವಾ? ಅದರ ಬದಲು ಏನು ಮಾಡ್ಬೋಯಿತ್ತು, ರೋಗಿಗಳಿದ್ದವರು ಬನ್ನಿ, ಏನೆಲ್ಲ ವಸ್ತುಗಳು ಬೇಕು ಹೋಲ್ಸೇಲ್ ಅಲ್ವಾ, ಇಲ್ಲಿಂದ ತಗೊಂಡು ಹೋಗೋದು, ಏನೆಲ್ಲ ಬೇಕಾದ ಮಾಹಿತಿ ಕೊಟ್ಟು ಅಲ್ಲಿ ಡಂಪ್ ಮಾಡಬೇಕಿತ್ತು ಹೋಗಿ ಮಂಜೇಶ್ವರದಲ್ಲಿ, ಅಲ್ಲಿಂದ ನೀವು ತಗೊಂಡೋಗಿ ಅಂತೇಳಿ. ಈಗೇನಾಗಿದೆ, ಆ ಒಂದು ಸಿಸ್ಟಮಿಂದ ನಮಗೆಲ್ಲರಿಗೂ ಕೂಡ ಇವತ್ತು ದೊಡ್ಡ ಮಹತ್ವ ಯಾರು ಕೂಡ ಕೊಡೋದಿಲ್ಲ. ಇವತ್ತು ನಿನ್ನೊಂದು ಪೇಷಂಟ್ ಬಂದರು, ಅವ್ರು ಸೀರಿಯಸ್ ಡಯಾಲಿಸಿಸ್, ಅವ್ರ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಬೇಕು, ಅವರಿಗೆ ಕಿಡ್ನಿದು. ನಮ್ಮ ಊರಿನವರು ಕೇರಳದಲ್ಲಿ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ದಾರೆ. ಕೇರಳದಲ್ಲಿ ಒಂದು ಒಪ್ಪಿಗೆ ಬೇಕು. ಅವರು ಮಂಗಳೂರಿಂದ ನೆಗ್ಲೆಕ್ಟೆ ಮ್ಯಾಂಗ್ಳೂರು ಅಂತ ಹೇಳಿದ ತಕ್ಷಣ ಅವರು ಅವನು ಇಂಪಾರ್ಟೆನ್ಸ್ ಇಲ್ಲ ಅಂತ ಅವರು ಹೇಳ್ತಾರೆ. ನಮ್ಮನ್ನು ಇದರ ಕೇರ್ಲೆಸ್ ಮಾಡಿದ್ರು. ಯಾಕೆಂತ ಹೇಳಿದರೆ ಅವ್ರಿಗೆ ಆ ನೋವಿದೆ. ಅವರ ಪೇಷಂಟನ್ನು ನಾವು ಇಲ್ಲಿಗೆ ಬರದೆ ಬಿಡಲಿಕ್ಕೆ ಅವ್ರು ರಸ್ತೆ ತೀರಿ ಹೋದರು, ಅದು ಹೋದ್ರು ಅಂತೇಳಿ ಆ ನೋವನ್ನು ಅವರೆಲ್ಲರೂ ಕೂಡ ಇಟ್ಕೊಂಡಿದ್ದಾರೆ. ಈಗ ಪರಿಸ್ಥಿತಿ ಏನು, ನೀವು ಬನ್ನಿ ಅಂತ ನಾವು ಹೇಳೋದು, ಅವ್ರು ಹೇಳ್ತಾರೆ ದಯವಿಟ್ಟು ಈಗ ನಮ್ಮನ್ನು ನಿಲ್ಲಿಸುವಂಥ ಪರಿಸ್ಥಿತಿ. ಸೊ ದಿಸ್ ಆಲ್ ಲಾಂಗ್ ಟರ್ಮಲ್ಲಿ ಆಗುವಂಥ ಇಫೆಕ್ಟಿಗೆ ಒಂದು ನಾವು ತೀರ್ಮಾನ ತಗೊಂಡ್ರೆ ಲಾಂಗ್ ಟರ್ಮಲ್ಲಿ ತುಂಬ. ಸೊ ದೇ ಆರ್ ಫೇಲ್ಡ್ ಇನ್ ಟೇಕಿಂಗ್ ರೈಟ್ ಡಿಸಿಷನ್ ಅಟ್ ದ ರೈಟ್ ಟೈಮ್. ಜನರಿಗೆ ಕಾನ್ಫಿಡೆನ್ಸ್ ಕೊಡಲಿಕ್ಕೆ ವಿಫಲರಾಗಿದ್ದಾರೆ. ಇವತ್ತು ಆಯುಷ್ಮಾನ್ ಭಾರತ ಆಸ್ಪತ್ರೆಯಲ್ಲಿ ಇವತ್ತು ಏನೆಲ್ಲ ಇವತ್ತು ಸಮಸ್ಯೆಗಳಿದೆ, ಆಸ್ಪತ್ರೆ ಎಷ್ಟು ಬೆಡ್ ಖಾಲಿದೆ ಅಂತ ಇನ್ನೂ ಕೂಡ ಗೊತ್ತಿಲ್ಲ. ಒಂದೇ ಫೈಲ್ ನಾನು ನಿಮಗೆ ಹೇಳ್ತೇನೆ, ನಮ್ಮ ರಾಜ್ಯದಲ್ಲಿ ಹೇಗೆ ಬೆಡ್ ಶಾರ್ಟೇಜ್ ಆಗೋದು ಹೇಳಿ. ನಮ್ಮ ಸರಕಾರಿ ಆಸ್ಪತ್ರೆಗಳಲ್ಲಿ 2,75,000 ಬೆಡ್ ಬರೀ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಇದೆ. 2,75,000 ಬೆಡ್. ದೆನ್ ವೈ ದಿ ಶಾರ್ಟೇಜ್ ಆಫ್ ಬೆಡ್? ಸಿಂಪಲ್ ಅಲ್ಲ. ಈ 2,70,000 ಬೆಡ್ನಲ್ಲಿ ಕನಿಷ್ಠ 1.5 ಲಕ್ಷ ಬೆಡ್ಡಿಗೆ ಆಕ್ಸಿಜನ್ ಲೆವೆಲ್ ಸ್ಟಾರ್ಟಿಂಗೇ ಆಲೋಚನೆ ಮಾಡಿ ಕನೆಕ್ಟಿವಿಟಿ ಮಾಡಿ ಕೊಡ್ತಿದ್ರೆ ಇದರಲ್ಲಿ ಯಾರು ಕೂಡ ಆಕ್ಸಿಜನ್ ಇಲ್ಲದೆ ಸಾಯುವಂಥ ಪರಿಸ್ಥಿತಿ ಬರಲಿಲ್ಲ. ಅಲ್ಲಿ ಎಲ್ಲ ಕೂಡ ಜಿಲ್ಲಾ ಮಟ್ಟ ಆಗ್ತಿತ್ತು. ಈಗ ಉಳ್ಳಾಲದಲ್ಲಿ 30 ಬೆಡ್ ಇದೆ. ಈಗ ನಾನು ಹೇಳಿ 3 ತಿಂಗಳಾಯಿತು, ಮೆಜರ್ಮೆಂಟ್ ತಗೊಂಡು ಹೋಗಿದ್ದಾರೆ, ಇನ್ನೂ ಕೂಡ ಕಾಣೆ. ಅವನೇನಂತ ಕೇಳಿದರೆ ಅದು ನಮ್ಮದು ಹಾಸನದಲ್ಲಿ ಇವರು ಇಡೀ ರಾಜ್ಯದ ಒಬ್ಬನಿಗೆ ಟೆಂಡರ್ ಕೊಟ್ಟರೆ ಅವನ ಕೆಲಸ ಮುಗಿಯುವಾಗೆ ಸಮಯ ಬೇಕು.
ಒಂದೊಂದು ಜಿಲ್ಲಾ ಮಟ್ಟದ ಕರೆದು ಟೆಂಡರ್ ಕೊಟ್ಟು ಅವರವರ ಮೆಡಿಕಲ್ ಮಾಡುವವರಿಗೆ ಮಾಡುವ ಬದಲು ಇಡೀ ಜಿಲ್ಲೆಯಲ್ಲಿ ಅವರು ಇನ್ನೂ ಕೂಡ ನಮ್ಮಲ್ಲಿ ಬರಲಿಲ್ಲ, ಬಂಟ್ವಾಳಕ್ಕೆ ಮುಟ್ಟಲಿಲ್ಲ. ಸುಳ್ಯದಲ್ಲಿ 100 ಬೆಡ್ ಇದೆ, ಬಂಟ್ವಾಳದಲ್ಲಿ 100 ಬೆಡ್ ಇದೆ, ಬೆಳ್ತಂಗಡಿಯಲ್ಲಿ 100 ಬೆಡ್ ಇದೆ, ಬಂಟ್ವಾಳದಲ್ಲಿ 100. ಏನು ಕಡಿಮೆ ಮತ್ತೆ? ನಮ್ಮಲ್ಲಿ 30-50 ಬೆಡ್ ಇದೆ. ಮತ್ತು ಶಾರ್ಟೇಜ್ ಆಗೋದು ಹೇಗೆ ನಮ್ಮ ಜಿಲ್ಲೆಯಲ್ಲಿ? ಮತ್ತು ಏನು ಮತ್ತೆ ನಾವೇನು ಹೇಳ್ತೇವೆ, ಪ್ರೈವೇಟ್ನಲ್ಲಿ ಮಿಸ್ಯೂಸ್. ಯಾಕೆ ನಾವಲ್ಲಿ ಹೋಗ್ತೇವೆ? ಹೋಗೋ ಅಗತ್ಯ ಏನಿದೆ? ಓನ್ಲಿ ಸೀರಿಯಸ್ ಕೇಸ್ ವಿಲ್ ಗೋ. ವೆಂಟಿಲೇಟರ್ ಕೇಸಸ್ ಮಾತ್ರ ಇವತ್ತು ಹೋಗುವಂಥದ್ದು. ಸೊ ಇದೆಲ್ಲ ಕೂಡ ದೇ ಮಿಸ್ಮ್ಯಾನೇಜ್ಡ್, ದೇ ಆರ್ ನಾಟ್ ಪ್ಲ್ಯಾನ್ಡ್. ಇನ್ನೂ ಕೂಡ ಪ್ಲ್ಯಾನಿಂಗ್ ಅವರು ಆಗ್ತಾ ಇಲ್ಲ. ಮುಂದೆ ಆದರೂ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು? ಈಗ ನೋಡಿ, ಎಲ್ಲ ದೇ ಓಪನ್ ಆಲ್ ದಿ ಗೇಟ್, ಹೌದಾ? ಎಲ್ಲ ಈಗ ಜನರಿಗೆ ಕೊರೋನಾ ಇದೆ ಅಂತ ಗೊತ್ತಿಲ್ಲ, ಜನರ ಮನಸ್ಸಿನಲ್ಲಿ ಸಾಯುವಾಗಲೇ ಗೊತ್ತಾಗೋದು. ಈಗ ನಮಗೆ ಹಿಂದೆ ಏನಿತ್ತು ಅಂತ ಹೇಳಿದರೆ ಒಂದು ಭಯ ಇತ್ತು, ಈಗ ಆ ಭಯ ಕೂಡ ಕಡಿಮೆ ಆಗ್ತಾ ಇವತ್ತು ಬಂದಿದೆ. ಎಲ್ಲ ಕಡೆ ಇವತ್ತು ಓಪನ್ ಆಗಿದೆ, ಟೆಸ್ಟ್ಗಳು ಕಡಿಮೆ ಆಗಿದೆ, ಕೇಸಸ್ ಜಾಸ್ತಿ ಆಗ್ತಾ ಉಂಟು, ಡೆತ್ ಜಾಸ್ತಿ ಆಗ್ತಾ ಉಂಟು. ಎಲ್ಲಿಯ ತನಕ ನೀವು ಡೈಲಿ ಕೇಸಸ್ ಜಾಸ್ತಿ ಆಗ್ತದೆ ಮತ್ತು ಡೆತ್ ಜಾಸ್ತಿ ಆಗ್ತದೆ, ಅದು ಕಡಿಮೆ ಆಗಲಿಕ್ಕೆ ಸಾಧ್ಯ ಉಂಟಾ? ಈಗ ಇರುವಂಥದ್ದು ಬೆಸ್ಟ್. ನೆಕ್ಸ್ಟ್ 10 ಡೇಸಲ್ಲಿ ದಟ್ ವಿಲ್ ಬಿ ಡಬಲ್, ನೆಕ್ಸ್ಟ್ 10 ಡೇಸಲ್ಲಿ ಡಬಲ್. ಸೊ ಬೈ ಎಂಡ್ ಆಫ್ ಡಿಸೆಂಬರ್ ವಿಲ್ ಗೋ ಟು ದಿ ವರ್ಸ್ಟ್ ಕಂಡೀಷನ್. ದೆನ್ ವಿ ಮೇ ಗೋ ಫಾರ್ ಸೆಕೆಂಡ್ ಲಾಕ್ಡೌನ್, ಥರ್ಡ್ ಲಾಕ್ಡೌನ್. ಏನು ಅಲ್ಲಿ ಸಾಯಲಿಕ್ಕೆ ಪ್ರಾರಂಭ ಮಾಡ್ದೆ ಏನು ಮಾಡ್ತಾರೆ ಮತ್ತೆ ಮೇದರಿಕೆಯಿಂದ? ಒಮ್ಮೆ ಔಟ್ ಆಫ್ ಕಂಟ್ರೋಲ್ ಆದರೆ ಏನು ಕೂಡ ಮಾಡಲಿಕ್ಕೆ ಸಾಧ್ಯ ಆಗಬಾರ್ದು ಅಂತ ಎನಿಸೋದು. ಮತ್ತು ಈ ರೀತಿ ನೋಡುವಾಗ ಅದು ಆಗೋದಿಲ್ಲ ಅಂತ ಹೇಳಿ ಕೂಡ ಸಾಧ್ಯ ಇಲ್ಲ. ಇದೆಲ್ಲ ಕೂಡ ಸರ್ಕಾರ ಗಂಭೀರವಾಗಿ ತಗೊಳ್ಬೇಕು. ಕನಿಷ್ಠ ನೀವು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಒಂದು ಮಾನಿಟರ್ ಮಾಡಿ, ಆ್ಯಪ್ ಅಲ್ವಾ? ಏನು ಆ್ಯಪಲ್ಲಿ ಎಷ್ಟು ನಮಗೆ ಹಾಸ್ಪಿಟ್ಲ್ ಇದೆ, ಹಾಸ್ಪಿಟ್ಲ್ ಎಷ್ಟು ICU ಬೆಡ್ ಇದೆ, ಎಷ್ಟು ವೆಂಟಿಲೇಟರ್ ಬೆಡ್ ಇದೆ, ಎಷ್ಟು ಖಾಲಿ ಬೆಡ್ ಇದೆ ಅಂಥೇಳಿ ಆ್ಯಪ್ ಪ್ರೆಸ್ ಮಾಡಿ ಗೊತ್ತಾಗಬೇಕು. ನನಗೆ ಇವತ್ತು ನನ್ನ ಮನೇಲಿ ಹುಷಾರಿಲ್ಲ, ನಾನು ಯಾವ ಹಾಸ್ಪಿಟಲಿಂದ ಹೋಗೋದು? ನಾನು 4-5 ಆಸ್ಪತ್ರೆ ನನ್ನ ಪೇಷಂಟ್ ಹಿಡ್ಕೊಂಡು ನಾನು ಸುತ್ತಾಡಿದರೆ ಅವನೇನಾಗ್ಬೋದು ಪರಿಸ್ಥಿತಿ? ಅದರ ಬದಲು ನಾನೊಂದು ಪ್ರೆಸ್ ಮಾಡಿದ ತಕ್ಷಣ ಎಲ್ಲಿ ICU ಖಾಲಿ ಇದೆ ನನಗೆ ಗೊತ್ತಾದ, ನಾನು ಡೈರೆಕ್ಟ್ ಅಲ್ಲಿಗೆ ಹೋಗ್ತೇನಲ್ಲ. ಇಷ್ಟು ಮಾಡಿ ಒಂದು ಕೋಆರ್ಡಿನೇಷನ್ ಮಾಡಲಿಕ್ಕೆ ಏನು ಕಷ್ಟ? ಯಾಕೆ ಇನ್ನೂ ಕೂಡ ಆಗಲಿಲ್ಲ? ಅದು ಇಲ್ಲ. ಇವತ್ತು ಆ್ಯಂಬುಲೆನ್ಸ್ ಹಿಡಿದು ಸುತ್ತಾಡುವ ಬರೀ ಆಕ್ಸಿಜನ್ಗಾಗಿ, ಬೆಡ್ಡಿಗಾಗಿ. ಕಡೆಗೆ ಅವನು ಆ್ಯಂಬುಲೆನ್ಸಲ್ಲೇ ಸಾಯುವಂತಿದೆ, ಕಡೆಗೆ ಬೇಡ ಮನೆಗೆ ತಗೊಂಡು ಸತ್ತೆ ಸಾಯಲಿ ಅಂತ ಪರಿಸ್ಥಿತಿಯಲ್ಲಿದೆ. ಇಲ್ಲಿ ಎಷ್ಟೋ ಪರಿಸ್ಥಿತಿ. ಮುಂಚೆ ಎಲ್ಲ ನೋಡಿ, ನಮ್ಮ ಮನೆಯವ್ರಿಗೆ ಹುಷಾರಿಲ್ಲದಿದ್ದರೆ ನಾವು ಅರ್ಜೆಂಟಾಗಿ ಆಸ್ಪತ್ರೆಗೆ ಬದುಕಲಿ ಅಂತೇಳಿ. ಈಗ ಹಾಗೆಲ್ಲ, ಆಸ್ಪತ್ರೆ ನಮಗೆ ICU ಇದ್ದವನು ಬಿಡಿಸ್ಕೊಂಡು ಬರೋದು, ತೀರಿ ಹೋದ್ರು ಕೂಡ ಕಾರಲ್ಲಿ ತೀರಿ ಅಲ್ಲಿ ಸಾಯೋದು ಬೇಡ. ಯಾಕೆ? ಅಲ್ಲಿ ಒಂದು ಜನರಿಗೆ ಇವತ್ತು ಆ ಒಂದು ವಿಶ್ವಾಸ ಕಡಿಮೆ ಪರಿಸ್ಥಿತಿ ಆಗಿದೆ. ಆಸ್ಪತ್ರೆ ಇರೋದೇ ಏನು ಟ್ರೀಟ್ಮೆಂಟೇ ಮಾಡೋದಿಲ್ಲ, ಡಾಕ್ಟ್ರು ನೋಡೋದೇ ಇಲ್ಲ, ಒಟ್ಟಾರೆ ಇವತ್ತು ಬಿಲ್ ಮಾಡ್ತಾರೆ. ಈ ರೀತಿ ಒಂದು ಭ್ರಮೆ, ಒಂದು ಮನಸ್ಸಿಗೆ ಅನುಮಾನ ಎಲ್ಲ ಜನರಿಗೆ ಬಿಟ್ಟಿದೆ. ಮತ್ತು ಅಂಥದ್ದೊಂದು ಇನ್ಸಿಡೆನ್ಸ್ ಕೂಡ ಇದೆ, ಇಲ್ಲ ಅಂತಲ್ಲ. ಇದು ನನಗೆ ಅರ್ಥ ಆಗೋದು 20 ಲಕ್ಷ ಅದು ಇಷ್ಟು ರೋಗವಿರಲಿಲ್ಲ. ಹಾಗಾದರೆ ಆ್ಯಕ್ಚುಲಿ ಕೋವಿಡ್ಗೆ ಹೇಳ್ತಾರೆ, ಕೋವಿಡ್ಗೆ ಏನು ಮಾಡೋದಿಲ್ಲ ಅಂತ ಹೇಳ್ತಾರೆ. ಮತ್ತು ಆಸ್ಪತ್ರೆ ಅಡ್ಮಿಟ್ ಆದರೆ 4-5 ಲಕ್ಷದ ಕಡಿಮೆ ಆಗೋದಿಲ್ಲ, ಮತ್ತೇನು ಪರಿಸ್ಥಿತಿ? ಇದೆಲ್ಲ ಕೂಡ ಪ್ರಾಕ್ಟಿಕಲ್ ಸರ್ಕಾರ ಆಲೋಚನೆ ಮಾಡಬೇಕಿತ್ತು. ಸೊ ಅವ್ರು ಪ್ಯಾನಿಕ್ ಆದರು ಸ್ಟಾರ್ಟಿಂಗ್. ಅವ್ರ ಫೀಲ್ಡಿಗೆ ಅಂತ ಬರೀ ಮೆಡಿಸಿನ್ ಮಾತ್ರವ, ಸೊಸೈಟಿಗೆ ಧೈರ್ಯ ಕೊಡೋದ್ರಲ್ಲಿ, ತೀರಿ ಹೋದೊಂದು ಸುಸೈತೆ ಅಂತ್ಯ ಸಂಸ್ಕಾರ ಮಾಡೋದ್ರಲ್ಲಿ, ಮತ್ತು ಒಂದು ಹಾಸ್ಪಿಟಲಲ್ಲಿ ನನ್ನ ಮನೆಯವರಿದ್ದಾರೆ, ನಾನು ಒಳಗಡಿದ್ದೇನೆ, ನನ್ನ ಮನೆಯವರಿಗೆ ಒಂದು ಕನಿಷ್ಠವಾಗಿ ಬಂದಾಗ ಅವರಿಗೆ ಏನಾಗಿದೆ ನನ್ನ ಬಗ್ಗೆ ಅಂತ ಹೇಳಲಿಕ್ಕೆ ಸಿಸ್ಟಮ್ ಕೂಡ ಮಾಡಲಿಕ್ಕೆ ಆಗಲಿ. ಏನು ಕಷ್ಟ ಇದರಲ್ಲಿ ಇವ್ರಿಗೆ? ಇವೆಲ್ಲ ನಾನು 2 ಸಲ ಇದು ಶೀಟ್ ಹಾಕಿ 4 NGOಸನ್ನು ಕರೀರಿ, ಅವ್ರಿಗೆ ಒಂದೊಂದು ವಾರ್ಡ್ದು ಇನ್ಚಾರ್ಜ್ ಕೊಡಿ, ಪ್ರತಿಯೊಬ್ಬ ಪೇಷಂಟ್ಸ್ ಡೀಟೇಲ್ಸ್, ಅವರ ಫ್ಯಾಮಿಲಿ ಬಂದಾಗ ನಿಮ್ಮವರಿದ್ದಾರೆ, ಚೆನ್ನಾಗಿದ್ದಾರೆ, ಈ ರೀತಿ ಆಕ್ಸಿಜನ್ಲಿದ್ದಾರೆ ಅಥವಾ ವಾರ್ಡಲ್ಲಿದ್ದಾರೆ, ಬೆಡ್ಡಲ್ಲಿದ್ದಾರೆ, ಇಷ್ಟು ನಾವು ಡಿಸ್ಚಾರ್ಜ್ ಮಾಡ್ತಾರೆ, ಅವ್ರಿಗೆ ಸಮಾಧಾನ ಆಗ್ತದಲ್ಲ. ಇದು ಒಮ್ಮೆ ತಗೊಂಡು ಹೋದರೆ ಮತ್ತೆ ಮುಗೀತು. ಮತ್ತು ಅಲ್ಲಿ ಏನಾಗ್ತದೆ, ಯಾರವರ ಡಾಕ್ಟ್ರು ಅವನು ಹುಷಾರಿದ್ದಾನ ಇಲ್ವಾ ಇವರು ಹೇಳಿದೇ ಗೊತ್ತು. ಇವರು ಹೊರಗಡೆ ಕಾಯಬೇಕು ಕೂತ್ಕೊಂಡು ರಾತ್ರಿ 24 ಗಂಟೆ, ಇಲ್ಲ ನಮ್ಮಂಥವ್ರಿಗೆ ಫೋನ್ ಮಾಡಬೇಕು, ನಾವು ಮತ್ತೆ ಅವರಿಗೆ ಫೋನ್ ಮಾಡಬೇಕು. ಎಂತಕ್ಕೆ? ಎಷ್ಟು ಫ್ಲೋರ್ಸ್ ಇದೆ ಅಷ್ಟು ಫ್ಲೋರ್ಗೆ ಒಂದು ಕೌಂಟ್ರು. ಬೇರೆ ಬೇರೆ ಲಯನ್ಸ್ ಕ್ಲಬ್ ಇದೆ, ರೋಟ್ರಿ ಕ್ಲಬ್ ಇದೆ, JCs ಇದೆ, ಎಲ್ಲ NGOs ಇದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ಕೌಂಟ್ರ್ ಚಾರ್ಜ್ ಕೊಡೋದು. ಅವರವರ ಸ್ಟಾಫನ್ನು ಕೂತ್ಕೊಳಿಸಿಕೊಂಡು ಪೇಷಂಟ್ ಸಂಬಂಧಪಟ್ಟಾಗ ಆ ವಾರ್ಡ್ಗೆ ಫೋನ್ ಮಾಡಿ ಡೀಟೇಲ್ಸ್ ತಗೊಂಡು ಇಟ್ಟರೆ, ನಾನು ನನ್ನ ಫ್ಯಾಮಿಲಿ ಬಂದಾಗ ಯುಟಿಕ್ ಆದ ತಕ್ಷಣ ಈ ವಾರ್ಡಲ್ಲಿದ್ದಾರೆ, ಇವರು ಡಾಕ್ಟ್ರ್, ಇವರು ಚೆನ್ನಾಗಿದ್ದಾರೆ, ಈಗ ಇಷ್ಟು ದಿವಸ ಟ್ರೀಟ್ಮೆಂಟ್ ಆಗುತ್ತೆ, ಮುಗೀತಲ್ಲ. ಅದರಲ್ಲಿ ಕೂಡ ದೇ ಫೇಲ್ ಟು, ಆ ಒಂದು ಇದರಲ್ಲಿ ಕೂಡ ಫೇಲ್ ಆಗಿದ್ದಾರೆ. ಸೊ ಮಿಸ್ಮ್ಯಾನೇಜ್ಮೆಂಟ್ ಆಗಿದೆ ಇದರಲ್ಲಿ ಭಾಳ ಸ್ಪಷ್ಟತೆಯಿಂದ. ಇದಕ್ಕೆ
ಅವರು ಟ್ರೈ ಮಾಡಿರ್ಬೋದು ಅಧಿಕಾರಿಗಳು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಜನರು ಯಾವ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು? ಜನರು ಕೂಡ ಅಷ್ಟೇ, ಈ ರೋಗ ನೋಡಿ, ವೈರಸ್ ಅದರ ಸ್ವಭಾವ ಚೇಂಜ್ ಮಾಡೋದಿಲ್ಲ. ಅಮೇರಿಕದ ಸ್ವಭಾವ ಕೂಡ ಅಷ್ಟೇ, ಮಂಗಳೂರಿನ ವೈರಸ್ ಸ್ವಭಾವ ಕೂಡ ಅಷ್ಟೇ. ಜನ ನಮ್ಮ ಸ್ವಭಾವವನ್ನು ಚೇಂಜ್ ಮಾಡಬೇಕು. ನಾವು ನಮ್ಮ ಸ್ವಭಾವ ಚೇಂಜ್ ಮಾಡದೆ ಇದು ಕೊರೋನಾ ಇಲ್ಲ, ಕೊರೋನಾ ಆಗಿ ಕೊರೋನಾ ಪೆಟ್ಟಿಗೆ ನಿಂತರೆ ಆಗ್ತದ? ಈ ಆದಷ್ಟೇ ಕೊರೋನಾ ಎಫೆಕ್ಟ್ ಆಗುವುದು ಹಾಗೆ ಆಗ್ತದೆ. ಸೊ ನಾವು ಅರ್ಥ ಮಾಡಿಕೊಳ್ಬೇಕು, ಕೊರೋನಾ ವೈರಸ್ ಅದರ ಸ್ವಭಾವ ಚೇಂಜ್ ಮಾಡೋದಿಲ್ಲ. ನಾವು ನಮ್ಮ ಸ್ವಭಾವ ಸ್ವಲ್ಪ ಚೇಂಜ್ ಮಾಡಿಕೊಳ್ಬೇಕು. ಅದಿಲ್ಲ ಇದಿಲ್ಲ ಅಂತೇಳಿ ಅದೇನು ಆಗೋದಿಲ್ಲ. ಕಡೆಗೆ ನಮಗೆ ಕೊಟ್ಟು ಬಂದಾಗ ಗೊತ್ತಾಗೋದು ಉಂಟಂತೇಳಿ ಗೊತ್ತಾಗೋದು. ಯಾರೆಲ್ಲ ಮುಂಚೆ ಇಲ್ಲ ಅಂತ ಹೇಳಿದ್ದಾರೆ, ಈಗ ಹೇಳ್ತಾರೆ ಬೇಡ ಮಾರಾಯ ಸ್ವಲ್ಪ ಜಾಗ್ರತೆಯಿಂದ ಇರಿ ಅಂತ ಹೇಳೋ ಪರಿಸ್ಥಿತಿಗೆ ಮುಟ್ಟಿದೆ. ಅದು ಬೇರೆಯವ್ರು ಕೂಡ ಆಗಬಾರ್ದು. ಇಟ್ ಇಸ್ ವೆರಿ ಸಿಂಪಲ್. ಒಂದು 100% ನಾವು ಮಾಸ್ಕ್ ಬೇಕು. ಸೆಕೆಂಡ್, ನಾವು ಡಿಸ್ಟೆನ್ಸಿಂಗ್ ಸ್ವಲ್ಪ ದೂರ ಇರಬೇಕು. ಥರ್ಡ್, ಸೋಪ್ ಸ್ವಲ್ಪ ಉಪಯೋಗ ಮಾಡಬೇಕು. ಈ ಅವೇರ್ನೆಸ್, ಇಷ್ಟೇ ಅವೇರ್ನೆಸ್ ಸಾಕು, ಬೇರೆ ಏನಿಲ್ಲ. ಅದು ಸ್ಯಾನಿಟೈಸರ್ ಆಗಬೇಕಂತಲೇನೂ ಇಲ್ಲ. ಸೊ ಇದು ಮೇಯ್ನ್ ಇರುವಂಥದ್ದು. ಏನಾದ್ರು ನಮಗೆ ಸ್ವಲ್ಪ ಮಟ್ಟಿನ ಜ್ವರ, ತಲೆ, ಕೈ ನೋವು ಬಂದರೆ ಹೆದರದೆ ಟೆಸ್ಟ್ ಮಾಡಿಸಿ. ಪಾಸಿಟಿವ್ ಬಂದರೆ ಮನೆಯಲ್ಲಿರಿ, ನೆಗೆಟಿವ್ ಬಂದರೆ ಮತ್ತೆ ಕೇರ್ಫುಲ್ ಇರಿ. ಇಷ್ಟೇ ಮಾಡಬೇಕದು. ಅಷ್ಟಕ್ಕೆ ಸೀಮಿತವಾಗಿ ಇದ್ದರೆ ನಮ್ಗೆ ಯಾವುದು ಕೂಡ ಪ್ರಾಬ್ಲಮ್ ಬರೋದಿಲ್ಲ. ಕನಿಷ್ಠ ನಾವೀಗ ಅದು ಮಾಸ್ಕ್ ಹಾಕಿಲ್ಲ ಅಂತೇಳಿ ಬೇರೆಯವ್ರು ಮಾಸ್ಕ್ ಹಾಕಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ನಾವು 20 ದಿವಸವೇ ಟೆಸ್ಟ್ ಮಾಡ್ತೇವೆ, ಅಥವಾ 1 ತಿಂಗಳಿಗೊಮ್ಮೆ ನಾವು ಟೆಸ್ಟ್ ಮಾಡ್ತೇವೆ. ಜನರಿಗೆ ಟೆಸ್ಟ್ ಮಾಡಲಿಕ್ಕೆ ಕೂಡ ಹೆದರಿಕೆ. ಯಾಕೆ? 100% ಟೆಸ್ಟಲ್ಲಿ 30% ಬಂದರೆ 25% ಅವರಿಗೆ ಅವ್ರಿಗೇನು ವಿಷಯ ತೊಂದರೆ ಇರ್ತದೆ, ಮನೇಲಿ ಇರ್ಬೋದು ಅವರಿಗೆ. ಇದರಲ್ಲಿ 5% ಇಫೆಕ್ಟ್ ಆಗ್ತದೆ. ಮತ್ತು 25% ಯಾರು ಹುಷಾರಿದ್ದ, ಪಾಸಿಟಿವ್ ಆಗಿ ಅವನು ಹುಷಾರಿದ್ದಾನೆ, ಅವನು ಇನ್ನೂ 50 ಜನರಿಗೆ ಕೊಡ್ತಾನೆ. ಆಯಿತು, ಅದು ಲಾಂಗ್ ಟರ್ಮಲ್ಲಿ ಎಲ್ಲರಿಗೂ ಕೂಡ ಇಫೆಕ್ಟ್ ಆಗ್ತದೆ. ಅದಕ್ಕೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಜನ ಕೂಡ ಅದಕ್ಕೆ ಕೋಆಪ್ರೇಟ್ ಇವತ್ತು ಮಾಡೋದು ವ್ಯವಸ್ಥೆ ಮಾಡಬೇಕು. ಅದಕ್ಕೆ ಸರ್ಕಾರ ಜನರಿಗೊಂದು ಕಾನ್ಫಿಡೆನ್ಸ್ ಕೊಡೋದು ವ್ಯವಸ್ಥೆ ಇವತ್ತು ಮಾಡಬೇಕು. ಇವತ್ತು ನೋಡಿ, ನೀವೆಲ್ಲ ಹೆಲ್ತ್ ಡಿಪಾರ್ಟ್ಮೆಂಟಿಗೆ ಹೇಳಿ, ದಿವಸಕ್ಕೆ 100 ಜನ ಟೆಸ್ಟ್ ಮಾಡಿ. ನಿಮ್ಮನ್ನು ಮನೆಗೆ ಬಂದು ಬರ್ತಾನ ಟೆಸ್ಟ್ ಮಾಡಲಿಕ್ಕೆ? ಇಲ್ಲಿ ಈಗ ಕರೆದ್ರೆ ಬರ್ತಾರೆ, ಯಾರು ಬರ್ತಾರೆ? ಯಾಕೆ ನಾನು ಸರಿ ಇದ್ದೇನೆ, ನಾನು ಬರೋದಿಲ್ಲ. ಇವರೇನು ಮಾಡಬೇಕು? ಹೆಲ್ತ್ ಆಫೀಸ್, ನರ್ಸಿಂಗ್ ಮತ್ತು ಡಾಕ್ಟ್ರು ಒತ್ತೆ ಮತ್ತು ಅವ್ರಿಗೆ ಮತ್ತೆ ಬೈತಾರೆ. ಇದು ಪ್ರಾಕ್ಟಿಕಲ್ ಆಗುವಂಥದ್ದು. ನೀವು ಮನೆಯಲ್ಲಿದ್ದವನು ಬನ್ನಿ ನಿಮ್ಮನ್ನು ಟೆಸ್ಟ್ ಮಾಡೋದು ಎಲ್ಲಿಯೂ ಕೂಡ ಬರೋದಿಲ್ಲ. ಮತ್ತು ಈಗೇನು NGO ದಮ್ಮ ಇದಕ್ಕೆ ಹಾಕ್ಕೊಂಡು ಟೆಸ್ಟ್ ಈ ರೀತಿಯಾಗಿ ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ. ನಾನು ಹೇಳುವಂಥದ್ದು, ಯಾರಿಗೆಲ್ಲ ಟೆಸ್ಟ್ ಆಗಬೇಕಂತ ನಮ್ಮೊಂದು ಪಟ್ಟಿ ಬೇಕು. ಫಾರಿನಿಂದ ಬಾಂಬೆ ಗ್ರಾಮೀಣ ಮಟ್ಟಕ್ಕೆ ಹೋಗೋದು, ಗ್ರಾಮೀಣ ಮಟ್ಟಕ್ಕೆ ಹೋಗದಂತೆ ಈ ರೀತಿ ಕಡೆ ಕೆಲಸ ಬಂದಾಗ ಬಂದರಿಗೆ ಲಾರಿಯಲ್ಲಿ ಲೋಡಿಂಗ್ ಮಾಡಲಿಕ್ಕೆ ಲಾರಿ ಎಲ್ಲಿಂದ ಬರೋದು? ಮಹಾರಾಷ್ಟ್ರದಿಂದ, ಆಂಧ್ರದಿಂದ ಎಲ್ಲ ಬರ್ತದೆ. APMC ಮಾರ್ಕೆಟಿಗೆ ಎಲ್ಲಿಂದೆಲ್ಲ ಲೋಡ್ ಬರ್ತದೆ. ಇವತ್ತು ಬಂದರೆ ನಾಳೆ ಬರೋದಿಲ್ಲ, ನಾಳೆ ಬಂದರೆ ನಾಡಿದ್ದು ಬರೋದಿಲ್ಲ. ಯಾರು ಬರ್ತಾರೆ, ಯಾರು ಬರೋದು ಗೊತ್ತಾಗೋದಿಲ್ಲ. ಅಲ್ಲಿ ಟೆಸ್ಟ್ ಇಲ್ಲಂತೆ. ಸೊ ಇವರಿಗೆಲ್ಲ ಕಡ್ಡಾಯವಾಗಿ ಟೆಸ್ಟ್ ಮಾಡಿ, ಯಾರು ಹೆಲ್ತ್ ಇದ್ದಾರೆ ಅವ್ರು ಮಾತಲ್ಲಿ ಕೆಲಸ ಮಾಡಬೇಕು. ಆವಾಗ ಅಲ್ಲಿಂದ ಅಲ್ಲಿಗೆ ಜನ ಬರ್ತಾರೆ ತಗೊಂಡು ಹೋಗ್ಲಿಕ್ಕೆ ರಿಟೇಲ್ ಆಗಿ. ಅವರಿಗೆ ಬರೋದಿಲ್ಲ. ಇಲ್ಲದೇನಾಗ್ತದೆ, ಅಲ್ಲಿಂದ ಅಲ್ಲಿಗೆ ರಿಟೇಲ್ ತಗೊಂಡು ಹೋಗ್ತಾನೆ. ಮೀನು ವ್ಯಾಪಾರನು ಬರ್ತಾನೆ, ತರಕಾರಿ ವ್ಯಾಪಾರ ಅಲ್ಲಿಗೆ ಹೋಗ್ತಾನೆ, ಗ್ರೋಸರಿದವನು ಬಂದರಿಗೆ ಹೋಗ್ತಾನೆ. ಅವನು ಅಂಗಡಿಯಲ್ಲಿ ಅವನು ತಗೊಂಡು ಅವನಿಗೆ ಸ್ಪ್ರೆಡ್ ಆಗಿ ಅವನು ಹೋಗೋದು ಎಲ್ಲಿಗೆ? ಸುಳ್ಯ, ಪುತ್ತೂರು, ಬಂಟ್ವಾಳ. ಅವನಲ್ಲಿಗೆ ಜನ ಬಂದಾಗ 100 ಜನ ಬಂದ 10 ಜನ ಕೊಟ್ಟು ಬಿಡ್ತಾನೆ ಅವನು. ಸೊ ಇದು ಈ ರಿಸ್ಟ್ರಿಕ್ಷನ್ಸ್ ಇದನ್ನೆಲ್ಲ ಕೂಡ ಆದಷ್ಟು ಇವತ್ತು ವಿಫಲ ಆಗಿದೆ. ಸೆಂಟ್ರಲ್ ಮಾರ್ಕೆಟ್ ಕರೆಕ್ಟ್ ಶಿಫ್ಟ್ ಮಾಡಿದರು. ಏನು ಕಾರಣ? ಎರಡೇ. ಒಂದು ಆ್ಯಕ್ಚುಲಿ ಉದ್ದೇಶ ಏನು, ಹಿಡನ್ ಎಜೆಂಡಾ. ಅಲ್ಲಿ ಸ್ಮಾರ್ಟ್ ಸಿಟಿಯಿಂದ ಅಲ್ಲಿ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಬಿಲ್ಡಿಂಗ್ ಕಟ್ಟಲಿಕ್ಕೆ, ಅಲ್ಲಿ ಅವ್ರನ್ನ ಶಿಫ್ಟ್ ಮಾಡಲೇಬೇಕು. ಆದರೆ ಅವರಿಗೆ ಸತ್ಯ ಹೇಳಬೇಕಲ್ಲ, ನಾವು 3 ತಿಂಗಳು ಟೈಮ್ ಕೊಡ್ತೇವೆ, ನೀವು ಶಿಫ್ಟ್ ಆಗಬೇಕು ಬೇರೆ ಕಡೆಗೆ, ನಮ್ಗೆ ಕಟ್ಟಲಿಕ್ಕಲ್ಲಿ ಇದೆ ಅಂತೇಳಿ ಸತ್ಯ ಹೇಳಬೇಕು. ಇದು ಅದನ್ನು ನೀವು ಕೋವಿಡಲ್ಲಿ ಹೋಗಿ ಅಂದರೆ ಅಲ್ಲಿ ಹೋದಾಗ ಏನಿಲ್ಲ, 2 ಕಂಡೀಷನ್ ಮಾಡಿ, ಇಲ್ಲಿ ಬಿಲ್ಡಿಂಗ್ ಶೀತಲವಾಗಿದೆ, ಬಿಲ್ಡಿಂಗ್ ಬೀಳಲಿಕ್ಕೆ ಆಗಿದೆ ಅಂತೇಳಿ, ಎರಡನೇದು ಇಲ್ಲಿ ಕೊರೋನಾ ಜಾಸ್ತಿ ಅಂತೇಳಿ. ಅಲ್ಲಿಗೆ ಹೋಗಿ ನೋಡಿದಾಗ ಅಲ್ಲಿ ಎಂಥವಿಲ್ಲ, ಝೀರೋ. ಇಲ್ಲೇ ಕಾಂತ ಬಿಲ್ಡಿಂಗ್, ಅಲ್ಲಿ ಬಿಲ್ಡಿಂಗ್ ಕೆಳಗೆ ಬೀಳಲಿಕ್ಕಾಗಿದೆ. ಅಲ್ಲಿ ಬಿಲ್ಡಿಂಗು ಇದಕ್ಕಿಂತ ವರ್ಸ್ಟ್ ಬಿಲ್ಡಿಂಗ್ ಎಲ್ಲ ಅಲ್ಲಿ ಬಿಲ್ಡಿಂಗ್, ಅದು ಎಷ್ಟು ಓಲ್ಡಲ್ಲಿ ಪೆಂಡಿಂಗ್. ಸೊ ಒಂದು ಪ್ರಾಕ್ಟಿಕಲ್ ಆಗಿ ಜನರನ್ನು ವಿಶ್ವಾಸಕ್ಕೆ ತೆಕ್ಕೊಂಡು ಒಂದು ಸಿಸ್ಟಮ್ಯಾಟಿಕ್ ಡಿಸ್ಟ್ರಿಕ್ಟ್ ಅಡ್ಮಿಷನ್ಸ್ ಫೇಲ್ಡ್ ಕ್ಲಿಯರ್ಲಿ. ಸ್ಟಾರ್ಟಿಂಗ್ ನಿಮಗೆಲ್ಲ ಗೊತ್ತಿರ್ಬೋದು, ಮೀಡಿಯಾದ ಜಾಸ್ತಿ ಎಷ್ಟು ಬೆಳಿಗೊಂದು ಮೀಟಿಂಗ್, ಸಂಜೆ ಒಂದು ಮೀಟಿಂಗ್, ಆನ್ಲೈನಲ್ಲಿ ಪಾಸ್ ಹೇಗೆ ಮಾಡೋದು, ಎಂತೆಲ್ಲ ಮೀಟಿಂಗ್ ಅಪ್ಪ ಅಲ್ಲಿ. ಈಗೇನೊಂದು ಮೀಟಿಂಗ್ ಇಲ್ಲ. ಆಗ 1-2 ಕೇಸ್ ಇದ್ದದ್ದು. ಆಗ ಡೈಲಿ ಇದ್ದದ್ದು 1 ಮತ್ತು 2. ಆವಾಗ ನಾನು ನೋಡ್ತಾ ಇದ್ದೆ ವೇದ್ಯಸ್ಕ ಮಾತ್ರ ಫೇಸ್ಬುಕ್, ಇವತ್ತು 1 ಕೇಸ್, ಮರುದಿವಸ ಚಾನ್ಸ್ ಇವತ್ತು 1 ಕೇಸ್ ಕೂಡ ಇಲ್ಲ. ಏನು ಪುಣ್ಯ, ನಮ್ಮ ಮಂಗಳೂರದ್ದು 1 ಕೇಸು ಕೂಡ ಇಲ್ಲ. ಈಗೇನಿಲ್ಲ, ಈಗ ಅಡ್ರೆಸ್ಸೇ ಇಲ್ಲ.
ಈಗ ಮೀಟಿಂಗೂ ಇಲ್ಲ, ಇವರು ಕಾಣೋದಿಲ್ಲ, ಕಡೆಗೆ ಫೇಸ್ಬುಕ್ಕಲ್ಲಿ ಸಬ್ಜೆಕ್ಟ್ ಕೂಡ ಇಲ್ಲ. ಹೆಲ್ತ್ ಬುಲೆಟಿನ್ ಯಾಕೆ ಸ್ಟಾಪ್ ಮಾಡಿದ್ದಾರೆ? ಒಂದು ರಾಜ್ಯದ ಹೆಲ್ತ್ ಬುಲೆಟಿನ್ ಅಂತ ಬೇಕಲ್ವಾ? ಸಂಜೆ ನೋಡಿ ಈ ರೀತಿ ಆಗಿದೆ, ಈ ರೀತಿ ಉಂಟು, ಈ ರೀತಿ ಉಂಟು, ನೀವು ಜಾಗ್ರತೆ ಆಗದೆ ಈ ರೀತಿ ಆಗ್ತದೆ, ನಿನ್ನೆ ಇಷ್ಟು ಸಾವಾಗಿದೆ, ಇವತ್ತು ಇಷ್ಟು ಸಾವಾಗ್ತದೆ, ನೀವು ಜಾಗ್ರತೆ ಆಗದಿದ್ದರೆ ಇನ್ನು 1 ತಿಂಗಳಾಗುವಾಗ ಇದು ಇಷ್ಟು ಸಾವಿರ ಸಾವುಗಳಾಗ್ತದೆ. ಇದೆಲ್ಲ ಏನಿಲ್ಲ, ಹೆಲ್ತ್ ಬುಲೆಟಿನ್ ಕೂಡ ಸ್ಟಾಪ್ ಮಾಡಿದರು. ಸೊ ಸರ್ಕಾರದಿಂದ ಈಗ ಕೈ ಚೆಲ್ಲಿ ಕೂತ್ಕೊಂಡಿದ್ದಾರೆ. ಈಗ ಸತ್ತವನು ಸತ್ತ, ಬದುಕಿದವನು ಬದುಕಿದ. ಜನ ಅದಕ್ಕೆ ಜಾಗ್ರತೆ ಮಾಡಿಕೊಳ್ಬೇಕು. NHM ಪ್ರತಿಭಟನೆ ಬಗ್ಗೆ ನಿಮ್ಮ ಅಭಿಪ್ರಾಯ? ನೋಡಿ, ಅಲ್ಲಿ ಈಗ ಯಾವಾಗಲೂ ನಾವು ಪ್ರತಿಭಟನೆಗೆ ನಾನು ಬೆಂಬಲ ಕೊಡೋನಲ್ಲ ಒಂದು, ಮತ್ತು ಅವ್ರಿಗೆ ಭಾಳಷ್ಟು ಅನ್ಯಾಯ ಆಗಿದೆ. ಈಗ NHM ಅಂತ ಹೇಳಿದರೆ ಯಾಕೆ ನಾವು ಪರ್ಮನೆಂಟ್ ಆಗಿ ತಗೊಳ್ಳಿಕ್ಕೆ ತುಂಬ ಪ್ರೋಸೆಸ್ ಇದೆ. ಅದಕ್ಕೆ ಕಾಂಟ್ರಾಕ್ಟ್ ಬೇಸ್ನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ 40%, ಸ್ಟೇಟ್ ಗೌರ್ಮೆಂಟ್ 60%ಅಲ್ಲಿ ನ್ಯಾಷನಲ್ ಹೆಲ್ತ್ ಮಿಷನ್ ಅಂತೇಳಿ, ಹಿಂದೆ ಅದು ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ ಅಂತ ಆಯಿತು. ಆವಾಗ ಏನಾಯಿತು, ರೂರಲ್ ಹೆಲ್ತ್ ಸ್ವಲ್ಪ ಇಂಪ್ರೂವ್ ಆಯಿತು, ಸಿಟಿ ಅರ್ಬನ್ ಹೆಲ್ತ್ ಕಂಪ್ಲೀಟ್ ಕೊಲಾಪ್ಸ್ ಆಯಿತು. ಆವಾಗ ಸೆಂಟ್ರಲ್ ಗುಲಾಮ್ ನಬಿ ನಾವೆಲ್ಲ ಒಂದು ಅವರು ಸೆಂಟ್ರಲ್ ಮಿನಿಸ್ಟರ್ ಇದ್ದು, ನಾನು ಸ್ಟೇಟ್ ಮಿನಿಸ್ಟರ್, ಚರ್ಚೆ ಆಗಿ ನಾವು ಸಿಟಿ ಲೆವೆಲಲ್ಲಿ ಕೂಡ ಇಂಪ್ರೂವ್ ಅದಕ್ಕೆ ಆ ಸ್ಕೀಮನ್ನು ಇಲ್ಲಿಗೆ ತರಬೇಕಂತೇಳಿ ಆ ರೂರಲ್ ಪದ ತೆಗೆದು ನ್ಯಾಷನಲ್ ಹೆಲ್ತ್ ಮಿಷನ್ ಅಂತ ಮಾಡಿದ್ದೆವು. ಅದರಲ್ಲಿ ನಾವು ಅಪಾಯಿಂಟ್ಮೆಂಟ್ ಮಾಡೋದು, ಸ್ಯಾಲರಿ ನೋಡಿ, ಒಂದು ಗೌರ್ಮೆಂಟ್ ಮುಖ ಮಾಡಬೇಕಾದ್ರೆ ಅದಕ್ಕೆ ಪ್ರೊಸೀಜರ್ ಸಿಸ್ಟಮ್ ಭಾಳಷ್ಟಿದೆ. ಇದು NHM ಅಂತ ತಗೊಂಡ್ರೆ ಸೆಂಟ್ರಲ್ ಕೂಡ 60% ಕೊಡ್ತದೆ, ನಾವು ಕೂಡ 40% ಆಗ್ತೇವೆ, ಅದ್ರಲ್ಲಿ ನೇಮಕ ಆಗ್ತದೆ. ಅದು ಈ ಕೋವಿಡ್ ಟೈಮಲ್ಲಿ ಇವರು ಒಂದು ಸಿಸ್ಟಮ್ ಮಾಡುವಾಗ ಆಫೀಸಲ್ಲಿ ಕೂತ್ಕೊಳ್ಳುವಂಥ ಡಾಕ್ಟ್ರ ಜೊತೆಯಲ್ಲಿ ಫೀಲ್ಡಲ್ಲಿ ಹೋಗುವಂಥ ನೌಕರ ತನಕ ಆಲೋಚನೆ ಮಾಡಬೇಕಿತ್ತು. ಇವರೆಂತ ಆಯ್ತು ಅಂತ ಹೇಳಿದರೆ MBBS ಡಾಕ್ಟ್ರ್ ಮಾಡುವಾಗ ಅವರಿಗೆ ಸ್ವಲ್ಪ ಸ್ಯಾಲರಿ ಜಾಸ್ತಿ, ಆಶಾ ಕಾರ್ಯದರ್ಶಿ ಇವರಿಗೆ ಸ್ವಲ್ಪ ಸ್ಯಾಲರಿ ಜಾಸ್ತಿ. ಅದರ ಬದಲು ಇಡೀ ಹೆಲ್ತ್ ಸಿಸ್ಟಮನ್ನು ಕೂತ್ಕೊಳಿಸಿ ಎಷ್ಟು ಜಾಸ್ತಿ ಮಾಡ್ಬೋದು ಅಂತ ಆಲೋಚನೆ ಮಾಡಿ ಪರಿಸ್ಥಿತಿ ಆಗ್ತಿರಲಿಲ್ಲ. ಈಗ ಇವತ್ತು ನಾನು ಕೂಡ ನೋಡಿದೆ ವಿಚಾರ. ಪಾಪ ಅವರೊಂದು ಹುಡುಗಿ ಒಂದು ಹೇಳ್ತಾಳೆ, ನಾನು ಒಂದು ವರ್ಷ ಅದು ಕೆಲಸ ಮಾಡಿದ್ರಲ್ಲಿ ನನಗೆ 8,000 ಸ್ಯಾಲರಿ, ಮೊನ್ನೆ 12-20,000 ಸ್ಯಾಲರಿ ಆಗೊಂದು ವಿಚಾರ ಇವತ್ತು ಆಗ್ತದೆ. ಸೊ ಈ ವೇತನದ ತಾರತಮ್ಯ ಇವತ್ತು ಇರಬಾರ್ದು. ಸೊ ಸರ್ಕಾರದಲ್ಲಿ ಭಾಳ ಯಾರಿಗೆ ಕೂಡ ಜಾಸ್ತಿ ಮಾಡಬಾರ್ದಿತ್ತು. ಈಗ ಮಾಡಲಿಕ್ಕೆ ಆಗೋದಿಲ್ಲ, ಕೋವಿಡ್ ಎಲ್ಲ ಮುಗಿದ ನಂತರ ನಾವು ಮಾಡ್ತೇವೆ ನಿಮಗೆ, ಈಗ ನೀವೆಲ್ಲ ಫುಲ್ ಟೈಮ್ ವರ್ಕ್ ಮಾಡಿ ಕನ್ಫ್ಯೂಷನ್ ಮಾಡಿ ಬಂದಲ್ಲಿ ಸ್ಟ್ರಿಕ್ಟಾಗಿ ಹೇಳಿ ಜಾರಿಗೆ ಅವ್ರು ಒಪ್ತಿದ್ರು. 3 months ಟೈಮ್ ಕೊಡಿ, ನಾವು ವಿಲ್ ಡೂ ಇಟ್ ಅಂತ ಹೇಳ್ತಿದ್ದೆ. ಅವ್ರು ಮಾಡಿ ಜೊತೆಯಲ್ಲಿ ಎಲ್ಲರಿಗೂ ಮಾಡ್ಬೋದಿತ್ತು. ಮಾಡಿದ ನಂತರ ಎಲ್ಲರನ್ನು ಕೂಡ ಒಂದೇ ಲೆವೆಲ್ಗೆ ತಂದು ನಿಲ್ಲಿಸುವಂಥ ವ್ಯವಸ್ಥೆ ಇವತ್ತು ಮಾಡಬೇಕು. ಕೆಲವ್ರದ್ದು ಜಾಸ್ತಿ ಇದ್ದರೆ ಕಡಿಮೆ ಮಾಡಬೇಕು, ಕಡಿಮೆ ಇದ್ದರೂ ಜಾಸ್ತಿ ಮಾಡಬೇಕು. ಒಂದೇ ಸ್ಕೇಲ್ಗೆ ಬಂದು ನಿಲ್ಲಿಸುವಂಥ ಕೆಲಸ ಸರ್ಕಾರ ಇವತ್ತು ಮಾಡಬೇಕಿತ್ತು. ಶಾಲೆಯ ಪುನರಾರಂಭ ಮಾಡೋದ್ರ ಬಗ್ಗೆ ತುಂಬ ರೀತಿಯ ಡೇಟ್ ಕೊಡ್ತಾ ಇದ್ದಾರೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಾನು ಪ್ರಪ್ರಥಮವಾಗಿ ಹೇಳಿದೆ, ಎಜುಕೇಷನ್ ಸಿಸ್ಟಮ್ ಅಂತೇಳಿ ಈ ವರ್ಷಕ್ಕೆ ಇವತ್ತು ನಾವು ಮಾಡಬೇಕಿತ್ತು. ಅದು ಭಾಳಷ್ಟು ಇವತ್ತು ಡಿಲೇ ಆಗಿದೆ. ಡಿಲೇ ಆದ ಕಾರಣ ಮಕ್ಕಳಿಗೂ ಟೆನ್ಷನ್, ಹೆತ್ತವರಿಗೂ ಟೆನ್ಷನ್, ಟೀಚರಿಗೂ ಕೂಡ ಗೊಂದಲ, ಮತ್ತು ಮ್ಯಾನೇಜ್ಮೆಂಟ್ ಕೂಡ ಏನು ಮಾಡಬೇಕಂತ ಗೊತ್ತಿಲ್ಲ ಇದಕ್ಕೆ. ಸೊ ಇಟ್ ಇಸ್ ಅ ಸರ್ಕಲ್ ಇದರಲ್ಲಿ. ತದನಂತರ ನಾವು ಸೆಪ್ಟೆಂಬರಲ್ಲಿ ಸ್ಟಾರ್ಟ್ ಮಾಡ್ತೇವೆ, ನಾವು ಅಕ್ಟೋಬರಲ್ಲಿ ಸ್ಟಾರ್ಟ್ ಮಾಡ್ತೇವೆ ಅಂತ ಹೇಳಿ ಮತ್ತೆ ಗೊಂದಲ ಸೃಷ್ಟಿಸುವಂಥ ವಿಚಾರ ಇವತ್ತಾಗ್ತದೆ. ನಮಗೆ ಮಕ್ಕಳ ಆರೋಗ್ಯ ಕೂಡ ಮುಖ್ಯ, ಪ್ರತಿಯೊಬ್ಬ ಹೆತ್ತವರಿಗೂ ಕೂಡ ಮಕ್ಕಳ ಆರೋಗ್ಯ ಕೂಡ ಭಾಳ ಮುಖ್ಯ. ಈ ಒಂದು ಭಯದ ವಾತಾವರಣದಲ್ಲಿ ಒಂದು ಹೆತ್ತವರ ಮಾತುಗಳು, ಕೆಲವರು ನಮ್ಮ ವಿದ್ಯಾರ್ಥಿಗಳು ಈ ರೀತಿಯೆಲ್ಲ ಆಲೋಚನೆ ಇರುವಂಥದ್ದು. ಎರಡನೇದು ಮ್ಯಾನೇಜ್ಮೆಂಟ್, ಅವ್ರ ಹತ್ರ ಕೂಡ ಚರ್ಚೆ ಮಾಡಬೇಕಾಗ್ತದೆ. ಇಲ್ಲಿಯ ತನಕ ಕೂಡ ನಮ್ಮ ಜಿಲ್ಲೆಯಲ್ಲಿ ಅಥವಾ ರಾಜ್ಯದಲ್ಲಿ ಒಂದು ದೊಡ್ಡ ಮಟ್ಟದ ಶಿಕ್ಷಣ ತಜ್ಞರ ಬಗ್ಗೆ ಒಂದು ಮೀಟಿಂಗ್ ಆಗಲಿಲ್ಲ. ನಾನಿವತ್ತು ಕೇಳ್ತೇನೆ, ನಮ್ಮ ಜಿಲ್ಲೆಯಲ್ಲಿ ಇವತ್ತು ಎಕ್ಸ್ಪರ್ಟ್ ಇದೆ, ನಮ್ಮ ಶಾರದಾ ವಿದ್ಯಾಲಯ ಇದೆ, ಯಾನಪಯ ಸಂಸ್ಥೆ ಇದೆ, ಸೈಂಟ್ ಎಲೋಸಿಸ್ ಕಾಲೇಜ್ ಇದೆ, ಸೈಂಟ್ ಆಗ್ನೆಸ್ ಇದೆ, ಆಲ್ವಾ ಸಂಸ್ಥೆ ಇದೆ, ಧರ್ಮಸ್ಥಳ ಸಂಸ್ಥೆ ಇದೆ, ಇಂಥ ಬೇರೆ ಬೇರೆ ಸಂಸ್ಥೆಗಳಿದೆ ಅಲ್ವಾ. ಇವರೆಲ್ಲ ಮುಖ್ಯಸ್ಥ ಕರೆದು ಒಂದು ಮೀಟಿಂಗ್ ಯಾಕೆ ಮಾಡಲಿಲ್ಲ ಉಸ್ತುವಾರಿ ಸಚಿವರು ಮತ್ತು DC ಅವರು? ನಮ್ಮ ಜಿಲ್ಲೆಯಲ್ಲಿ ಸ್ಟಾರ್ಟ್ ಮಾಡಲಿಕ್ಕೆ ಆಗ್ತದ ಇಲ್ವಾ, ಮಾಡೋದಾದರೆ ಹೇಗೆ, ಮಾಡೋದಿಲ್ಲದ್ರೆ ಹೇಗೆ ಮಾಡುವಂಥದ್ದು? ಅವರ ಒಪಿನಿಯನ್ನೇ ಫೈನಲ್ ಅಲ್ಲ, ಅವ್ರ ಒಪಿನಿಯನ್ ಕೊಡ್ಬೋದು. ಮತ್ತು ನಮ್ಮ ಟೀಚರ್ಸ್ ಅಸೋಸಿಯೇಷನ್ ಅವರು ಇರ್ತಾರೆ, ಅವ್ರನ್ನ ಸಪ್ರೇಟ್ ಕರೆಸಿ ನಮ್ಮ ಡಿಸ್ಟ್ರಿಕ್ಟಲ್ಲಿ ಚರ್ಚೆ ಮಾಡಬೇಕು. ಮಾಡಿದ್ರೆ ನೀವು ಟೀಚರ್ಗಳ ಅಭಿಪ್ರಾಯವನ್ನು ಮಾಡಬೇಕಾ ಬೇಡವಾ? ಅದರ ಅನುದಾನದ ಟೀಚರ್ ಅವರ ಬೇರೆ ವಿಚಾರ ಇರ್ಬೋದು, ಅನುದಾನ ರೈತ ಅವರ ಬೇರೆ ಸಬ್ಜೆಕ್ಟ್ ಇರ್ಬೋದು. ಮತ್ತು ಪೇರೆಂಟ್ಸ್ ಅಸೋಸಿಯೇಷನ್ ಇದೆಯಲ್ಲ, ಆ ಪೇರೆಂಟ್ಸ್ ಅಸೋಸಿಯೇಷನ್ ಅವರು ಅಂದ್ರೆ ಚರ್ಚೆ ಮಾಡೋದು, ವಿದ್ಯಾರ್ಥಿ ಸಂಘಟನೆ ನಮ್ಮ ಚರ್ಚೆ
ಈ 4 ಜನ ಕೂತು ಚರ್ಚೆ ಮಾಡಿ ನಮ್ಮೊಂದು ಅಭಿಪ್ರಾಯ ಸರ್ಕಾರಕ್ಕೆ ತಿಳಿಸ್ಬೇಕಲ್ವ. ಸ್ಟೇಟಲ್ಲಿ ಕೂಡ ಮಾಡಲಿಲ್ಲ, ಇಲ್ಲಿ ಕೂಡ ಮಾಡಲಿಲ್ಲ. ಮಾತೆತ್ತಿ ಸರ್ಕಾರ ನಾವು ತಜ್ಞರ ಜೊತೆ ಚರ್ಚೆ ಮಾಡಿದ್ದೇವೆ. ಯಾವ ತಜ್ಞರ ಬೇಕಲ್ಲ, ನಾವು ತಜ್ಞರ ಜೊತೆ ಚರ್ಚೆ ಮಾಡಿದ್ದೇವೆ, ತಜ್ಞರ ಜೊತೆ ಚರ್ಚೆ ಮಾಡಿ ಇವರು ರೂಲಿ ಇದ್ದಂಥವ್ರು ಚರ್ಚೆ ಮಾಡಿದೆ. ಯಾವ ತಜ್ಞ ಅಂತ ಒಬ್ಬೊಬ್ಬ ವಿದ್ವಾಂಸ ಒಂದೊಂದು ಹೇಳ್ತಾರೆ ಫಿಲಾಸಫಿ. ಇಲ್ಲಿ ಕೂಡ ನಾನು ಹೇಳ್ತೇನೆ, ಅವರು ಸ್ಟಾರ್ಟ್ ಮಾಡಲಿ ಮಾಡದಿರಲಿ, ಕ್ಲಾರಿಟಿ ಕೊಡಲಿ. ನಾನು ವೈಯಕ್ತಿಕವಾಗಿ ನಾನು ಮೊನ್ನೆ ಹೇಳಿದ್ದೇನೆ, ನನ್ನ ಅಭಿಪ್ರಾಯ ರೈಟ್ ಆರ್ ರಾಂಗ್ ಗೌರ್ಮೆಂಟ್ ಶುಡ್ ಹ್ಯಾವ್ ಎ ಕ್ಲಾರಿಟಿ. ಒಂದು ನಾನು ಫಸ್ಟ್ ಮಂತಲ್ಲಿ ಹೇಳಿದೆ, ನೋಡಿ ಮ್ಯಾನೇಜ್ಮೆಂಟ್ ಸಂಸ್ಥೆಗಳಿಗೆ 0% ಇಂಟ್ರೆಸ್ಟ್ ಕೊಡಿ. 0% ಇದರಲ್ಲಿ ಒಂದು ಸಂಸ್ಥೆಯವರಿಗೆ ಅವರ ವಿದ್ಯೆಗೆ ಮಕ್ಕಳಿಗೆ ಅನುಗುಣವಾಗಿ ಅವ್ರಿಗೆ ನೀವು ಲೋನ್ ಕೊಡಿ, ಇಂಟ್ರೆಸ್ಟ್ ಫ್ರೀ ಲೋನ್ ಕೊಡಿ. ಆವಾಗ ಅವರು ಸ್ಕೂಲ್ ಟೀಚರ್ಸ್ಗೆ ಮತ್ತು ನಮ್ಮ ಕಾಂಟ್ರಾಕ್ಟ್ ಬೇಸಲ್ಲಿ ಸ್ಟಡಿ ಮಾಡಿದ ಟೀಚರ್ಗಳಿಗೆ, ಸ್ಟಾಫ್ಗಳಿಗೆ ಅವ್ರ ಸ್ಯಾಲರಿ ಕೊಟ್ಟು ಅವರ ಸಮಸ್ಯೆಯನ್ನು ಬಗೆಹರಿಸಿದರೆ ಆಗ ವಿದ್ಯಾರ್ಥಿಗಳ ಸಮಸ್ಯೆ ಕೂಡ ಬಗೆಹರ್ತದೆ. ಯಾರು ಕೇಳಿಲ್ಲ. ಈಗ ಅವ್ರಿಗೇನು ಅವರ ಶಾಲೆಗಳು ನಡೆಸಲಿಕ್ಕೆ ಆಗೋದಿಲ್ಲ ಮ್ಯಾನೇಜ್ಮೆಂಟ್ನವ್ರಿಗೆ. ಅವರು ಫೀಸ್ ಹೇಗಾದ್ರೆ ಫೀಸ್ ಕಲೆಕ್ಟ್ ಮಾಡಲೇಬೇಕು. ಅದಕ್ಕೆ ಅವ್ರೇನು ಮಾಡ್ತಾರೆ, ಪೇರೆಂಟ್ಸಿಗೆ ಫೋನ್ ಮಾಡ್ತಾರೆ, ನೀವು ಸೇರಿದ್ರೆ ನನಗೆ ಅದು ಇಲ್ಲ ಇದಿಲ್ಲ ಅಂತ. ಇವರು ಪಾಪ ಪೇರೆಂಟ್ಸ್ ದುಡ್ಡು ಏನಾದರೂ ಮಾಡಿಕೊಂಡು ಸೇರುತ್ತಾ ಬೇಡೋದ್ರಿಂದ ಅರ್ಧಂಬರ್ಧ ಕಟ್ಟಿದ್ದಾರೆ, ಅರ್ಧ ಕಟ್ಟಲಿಲ್ಲ. ಕೆಲವರು ಹೋದರೆ ಹೋಗಲಿ ವರ್ಷ ಅಂಥೇಳಿ ಏನು ಕಟ್ಟದೆ ಕೂತ್ಕೊಂಡಿದ್ದಾರೆ. ಇದರ ಪರಿಣಾಮ ಏನು, ಟೀಚರ್ನವ್ರಿಗೆ ಸ್ಯಾಲರಿ ಇಲ್ಲ. ಟೀಚರ್ನ ಇದರ ಪರಿಣಾಮ ಸ್ಯಾಲರಿ ಇಲ್ಲ. ಅವ್ರು ಟೀಚರ್ ಏನು ಮಾಡ್ತಾರೆ, ಎಷ್ಟು ತಿಂಗಳಂತೇಳಿ ಅವರು ದುಡಿಯೋ ವರ್ಗ, ತಿಂಗಳಿಗೆ ಅವ್ರು ಇಷ್ಟರಲ್ಲಿ ಮ್ಯಾನೇಜ್ ಮಾಡಿ ಗೌರವಪೂರ್ವಕ ಇದ್ದವರು ಸಡನ್ನಾಗಿ ಈ ರೀತಿ ಆದರೆ ಅವ್ರು ಏನು ಮಾಡ್ಬೋದು. ಟೀಚರ್ಸ್ ಆ್ಯಂಡ್ ಮಾಸ್ಟರ್ಸ್ ಅವ್ರು ಈಗ ಬಿಟ್ಟು ಪಾಪ ಟೈಲರ್ ಅಂಗಡಿ, ತರಕಾರಿ ಅಂಗಡಿ, ಮೀನು ಅಂಗಡಿ ಇರುವಂಥ ಪರಿಸ್ಥಿತಿಗೆ ತಗೊಂಡು ನಿಲ್ಲಿಸ್ತೇವೆ. ಮಕ್ಕಳಿಗೆ ಏನಂತ ಇಲ್ಲ, ಅಲ್ಲಿ ಕೊರೋನಾವಿಲ್ಲ, ಅಲ್ಲಿ ಒಟ್ಟಿಗೆ ಆಡ್ತಾರೆ, ಆ ಕಡೆ ಹೋಗ್ತಾರೆ, ಈ ಕಡೆ ಹೋಗ್ತಾರೆ. ನೋಡಿ, ಸರ್ಕಾರ ಮಕ್ಕಳಿಗೆ ವಿದ್ಯಾಗಾಮ ಅಂತ ಮಾಡಿದೆ. ಕೊರೋನಾ ರೋಗಕ್ಕೆ ಮಕ್ಕಳು ಶಾಲೆಗೆ ಹೋದರೂ ಬರ್ತದೆ, ಶಾಲೆ ಮಕ್ಕಳ ಹತ್ರ ಹೋದರೂ ಕೂಡ ಬರ್ತದೆ. ನೀವು ವಿದ್ಯಾಗಾಮ ಅಂತೇಳಿ ಟೀಚರ್ ಒಂದು 20 ನೀವೊಂದು ಎಲ್ಲಿ ಸರ್ಕಾರಿ ಶಾಲೆ ಇರೋದು, ಎಲ್ಲಿ ಜನಸಾಮಾನ್ಯರ ಬಡವರ ಏರಿಯಾದಲ್ಲಿ ಇರೋದು, ಎಲ್ಲಿ ಸಣ್ಣ ಗುಡಿಸಿ ಅಲ್ಲಿರೋದು ಕಾಲೋನಿಗಳಲ್ಲಿ, ಅಲ್ಲಿಯ ಮಕ್ಕಳೆಲ್ಲ ಹೋಗೋದು ಸರ್ಕಾರಿ ಶಾಲೆಗೆ. ಶ್ರೀಮಂತರ ಮಕ್ಕಳು ಹೋಗ್ತಾರಾ? ಇಲ್ಲ. ಜನತಾ ಕಾಲೋನಿದ ಕಡೆ ಅಲ್ಲಿಯ ಮಕ್ಕಳು ಬರೋದು. ನೀವು ವಿದ್ಯಾಗಾಮ ಅಂತ ಮಾಡಿ ಆ ಒಂದು ಕಾಲೋನಿಗೆ ಹೋದರೆ ಅಲ್ಲಿ 50 ಮಕ್ಕಳು ಇರ್ತಾರೆ. ಅವ್ರು ಕೂತ್ಕೊಳ್ಳೋದು ಗೊತ್ತಾನ, ಒಂದು ಸಣ್ಣ ಮನೆ ಕೋಣೆ ಒಳಗಡೆ ಅವ್ರು ಕೂತ್ಕೊಳ್ಳೋದು, ಅದರಿಂದ ಹೋಗಿ ಬರೋದಿಲ್ವಾ? ಸೊ ಇದೆಲ್ಲ ಸುಮ್ಮನೆ ಪ್ರಚಾರಕ್ಕೆ ಮತ್ತು ಏನೋ ಒಂದು ಮಾಡ್ತೇವೆ ಅಂತ ಅದು ಪ್ರಾಕ್ಟಿಕಲಾಗಿಲ್ಲ. ಆಯಿತು, ಇದಕ್ಕೆ ಇನ್ನೂ ಕೂಡ ಇವತ್ತು ಕ್ಲಾರಿಟಿ ಇಲ್ಲ ಏನದು. ಅದಕ್ಕೆ ನಾನೇನು ಹೇಳಿದ್ದೆ, ಒಂದು ಕ್ಲಾರಿಟಿ ಕೊಡಿ. ಮೊನ್ನೆ ಏನಂತ ನನ್ನ ಸಜೆಷನ್ ಅಂತ ಹೇಳಿದರೆ, 0 ನೀವು ಇಂಟ್ರೆಸ್ಟ್ ಫ್ರೀ ಲೋನ್ ಮ್ಯಾನೇಜ್ಮೆಂಟಿಗೆ ಕೊಡಿ, 1 ವರ್ಷಕ್ಕೆ ಇಂಟ್ರೆಸ್ಟ್ ಫ್ರೀ ಲೋನ್ ಇಷ್ಟಂತ ಕೇಳಿ ಅವರಿಗೆ. ಆವಾಗ ಏನಾಗ್ತದೆ, ಸ್ಯಾಲ್ರಿ ಎಲ್ಲ ಕೊಟ್ಟು ಬಿಡ್ತಾರೆ ಟೀಚರ್ಸ್ಗೆ. ಟೀಚರ್ಸ್ನವ್ರಿಗೆ ಒಂದು ಪ್ರಾಬ್ಲಮ್ ಎಲ್ಲೊಂದು ಸಾಲ್ವ್ ಆಗ್ತದೆ. ಸೆಕೆಂಡ್, 0 ಫಸ್ಟ್ ಸ್ಟ್ಯಾಂಡರ್ಡ್ ಟು 9th ಸ್ಟ್ಯಾಂಡರ್ಡ್ ಇಟ್ ಇಸ್ 0 ಇಯರ್. ಲಾಸ್ಟ್ ಟೈಮ್ 1 ವರ್ಷ ಕಲ್ತರು ಎಲ್ಲ ಅಲ್ವಾ, ಲಾಸ್ಟಿಗೆ ಏನಾಯಿತು, ಬರೀ 10th ಸ್ಟ್ಯಾಂಡರ್ಡಿಗೆ ಮತ್ತು ಸೆಕೆಂಡ್ PUCಗೆ ಎಕ್ಸಾಮ್ ಆಯಿತು ಅಲ್ವಾ. ಈ ಸಲ ಕೂಡ ನೀವು ಫಸ್ಟ್ ಟು 9th ಮಾಡಿ, 0 ಇಯರ್ ಮಾಡಿ, ಸ್ಕೂಲ್ ಇಲ್ಲ ಅಂತ ಮಾಡಿ. 10th ಸ್ಟ್ಯಾಂಡರ್ಡ್ಗೆ ಮತ್ತು ಸೆಕೆಂಡ್ PUCಗೆ ಮಾತ್ರ ಬೋರ್ಡ್ ಎಕ್ಸಾಮ್ ಇದೆ, ಅದು ಆಗಲೇಬೇಕಂತೇಳಿ ಅವರಿಗೆ ಒಂದು ಸಿಲೆಬಸ್ ಫಿಕ್ಸ್ ಮಾಡಿ. ಸ್ಟೇಟಲ್ಲಿ ಮುಂಚೆ 1 ವರ್ಷಕ್ಕೆ ಇಷ್ಟು ಸಿಲೆಬಸ್, ಈಗ 5 ಮಂತಿಗೆ ಇಷ್ಟು ಸಿಲೆಬಸ್. ಇದು ಡಿಸೆಂಬರ್ 1 ತಿಂಗಳು ಟೈಮ್ ಕೊಡ್ತೇವೆ. ಡಿಸೆಂಬರಿಂದ ಎಲ್ಲ ಸ್ಕೂಲಲ್ಲಿ 10th ಮತ್ತು PUC ಸ್ಟಾರ್ಟ್ ಮಾಡಬೇಕು. ಒಂದು ಕ್ಲಾಸ್ ರೂಮಲ್ಲಿ 10 ಜನ ಅಥವಾ 15 ಜನ ಇರಬೇಕು. ಗೈಡ್ಲೈನ್ಸ್ ಆಗೇನಾಗ್ತದೆ, ಒಂದು ದೊಡ್ಡ ಸ್ಕೂಲಲ್ಲಿ 10 ಕ್ಲಾಸ್ ರೂಮ್ ಇರುವಾಗ 60 ಮಕ್ಕಳು ಇರೋದು 10th 10 ಜನ ಸ್ಕೂಲಲ್ಲಿ ಇಟ್ಕೊಂಡು ಟೀಚರ್ಸ್ ಕೂಡ ಅಲ್ಲಿ ಇರ್ತಾರೆ, ಅವ್ರು ಪಾಠ ಮಾಡ್ತಾರೆ, ಸಿಲೆಬಸ್ ಕಡಿಮೆ ಇರ್ತದೆ. ಸೆಕೆಂಡ್ PUC ಕೂಡ ಅಷ್ಟೇ, ಮತ್ತು ದೊಡ್ಡವರಲ್ವಾ, ದೇ ಕ್ಯಾನ್ ಮ್ಯಾನೇಜ್. ಕ್ಲಾರಿಟಿ ಕೊಟ್ಟು ಆಗೇನಾಗ್ತದೆ, ಎತ್ತವ್ರಿಗೆ ಕೂಡ ಟೆನ್ಷನ್ ಆಗ್ತದೆ, ಫ್ರೀ ಆಗ್ತಾರೆ ಮೈಂಡಿಂದ. 10th ಸ್ಟ್ಯಾಂಡರ್ಡ್ ಮಾತ್ರ ಆಯಿತು, ಒಂದು ಕ್ಲಿಯರ್. ಮಕ್ಕಳಿಗೆ ಕೂಡ ಇವತ್ತು ಉಂಟಲ್ಲೊಂದು ಕ್ಲಾರಿಟಿ ಗೊತ್ತಾಗ್ತದೆ, ಟೀಚರ್ಸಿಗೆ ಕೂಡ ಒಂದು ಕ್ಲಾರಿಟಿ ಬರ್ತದೆ. ಮ್ಯಾನೇಜ್ಮೆಂಟು ಕೂಡ ಅವ್ರಿಗೆ 0 ಇಂಟ್ರೆಸ್ಟ್ ಸಿಕ್ಕಿದ ಕಾರಣ ದೊಡ್ಡ ಬಾಧೆ ಒತ್ತಾಯ ಮಾಡಲಿಕ್ಕೆ ಅವ್ರು ಯಾರಿಗೂ ಹೋಗೋದಿಲ್ಲ. ಪೇರೆಂಟ್ಸಿಗೆ, ಟೀಚರ್ಸ್ಗೆ ಅವ್ರವ್ರ ಸ್ಯಾಲರಿ ಕೊಟ್ಟು ಎಂಟೈರ್ ಸಿಸ್ಟಮ್ ವಿಲ್ ಬಿ ಕ್ಲಿಯರ್. ಇದು ಅದನ್ನು ಮಾಡದೆ ಅವನು ಹೇಳಿದರೆ ಏನಾಗ್ತದೆ, ಇದು ಎಜುಕೇಷನ್ ಒಂದು ಗೌರ್ಮೆಂಟ್ ಬಿಸ್ನೆಸ್ ನಾಟ್ ಟು ಡು ಬಿಸ್ನೆಸ್. ಗೌರ್ಮೆಂಟ್ ಬಿಸ್ನೆಸ್ ಏನು, ಜನರಿಗೆ
ಚೆನ್ನಾಗಿ ನಡ್ಕೊಂಡು ಹೋಗಲಿಕ್ಕೆ ನೆಮ್ಮದಿಯ ಜೀವನ ಮಾಡಲಿಕ್ಕೆ ನಾವು ಸಪೋರ್ಟ್ ಕೊಡೋದು ನಮ್ಮ ಜವಾಬ್ದಾರಿ. ಅಷ್ಟಲ್ಲದೆ ನಾವು ಇಡೀ ಅದು ಹಾಗೆ ಆಗ್ತದೆ, ಹೀಗೆ ಆಗ್ತದೆ, ಹೀಗೆ ಆಗ್ತದೆ, ಇದನ್ನೆಲ್ಲ ನೋಡಿಕೊಂಡು ಕೂತ್ಕೊಂಡ್ರೆ ಇವರಿಗೆ ಡಿಸಿಷನ್ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ, ಮತ್ತೆಲ್ಲ ಕನ್ಫ್ಯೂಸ್ ಮಾಡಿಬಿಡುವಂಥ ಕೆಲಸ ಇವತ್ತು ಆಗ್ತದೆ. ಸೊ ಅದೊಂದು ಇವರು ಇವತ್ತು ಮಾಡಬೇಕು. ಅದನ್ನು ನಾನು ಮೊನ್ನೆ ಕೂಡ ಸುರೇಶ್ ಕುಮಾರ್ ಅವರು ಕೂಡ ಭಾಳ ಸ್ಪಷ್ಟವಾಗಿ ನನ್ನ ವಿಚಾರ ನಾನು ಇವತ್ತು ಹೇಳಿದ್ದೇನೆ. ಅದರ ಜೊತೆಯಲ್ಲಿ ನೋಡಿ, ರೇಷನ್ ಕಾರ್ಡ್ ಇನ್ನೂ ಕೂಡ ಅವರು ಓಪನ್ ಮಾಡಲಿಲ್ಲ. ರೈಟ್ ಟು ಫುಡ್ ಆ್ಯಕ್ಟ್ ಬಂದ ನಂತರ ಗೆಟ್ಟಿಂಗ್ ಫುಡ್ ಇಸ್ ಮೈ ರೈಟ್ ಅಲ್ವಾ, ಅದು ಆಹಾರ ಭದ್ರತೆ ಕಾಯ್ದೆ ಬಂತು, ಅದರಿಂದ ನನ್ನ ಹಕ್ಕು, ಅದು ನನಗೆ ಊಟ ಸಿಗು ಸರ್ಕಾರ ಅಕ್ಕಿ ಕೊಡುವಂಥದ್ದು. ವೆನ್ ಮೈ ರೈಟ್, ನನಗೆ ಅಲ್ಲಿ ಕೊಡೋದು ಯಾವಾಗ, ನಾನು ರೇಷನ್ ಕೊಟ್ಟರೆ ಮಾತ್ರ ಕೊಡೋದಲ್ಲ, ರೇಷನ್ ಕಾರ್ಡ್ ಕೊಟ್ಟರೆ. ಇವರು ರೇಷನ್ ಕಾರ್ಡೇ ಓಪನ್ ಬಂದ್ ಮಾಡಿಟ್ರೆ, ಅಪ್ಲಿಕೇಶನೇ ಕ್ಲೋಸ್ ಮಾಡಿ ಇಟ್ಟಿದ್ದಾರೆ. ಇಟ್ಸ್ ಅ ವೈಲೇಷನ್ ಆಫ್ ದಿ ಆ್ಯಕ್ಟ್ ಆ್ಯಕ್ಚುಲಿ. ಮತ್ತು ಯಾಕೆ ಬಂದ್ ಮಾಡಿದ್ದಾರೆ, ಏನು ಆಗ ಹೇಳಿದರೆ ಅದು ಕೊರೋನಾ, ಈಗ ಯಾಕೆ, ಈಗ ಎಲ್ಲ ಕೂಡ ಓಪನ್ ಅಂತೆ, ರೇಷನ್ ಕಾರ್ಡ್ ಅಪ್ಲಿಕೇಶನ್ ಮಾತ್ರ ಒಂದು ಬಂದ್. ಅದಕ್ಕೆ ಯಾರು ಇದನ್ನು ಹೇಳುವಂಥದ್ದು? ಸೊ ಕನಿಷ್ಠ ಜನಸಾಮಾನ್ಯರ ರೇಷನ್ ಕಾರ್ಡ್ ಕೂಡ ಇವತ್ತು ಓಪನ್ ಮಾಡೋ ಶಿಸ್ತು ಅವ್ರು ಮಾಡದಿದ್ದರೆ ಯಾಕೆ ಇರ್ತೀವಿ? ಈ ಸಲ ಅಂತಲ್ಲ, ಪ್ರತಿ ಸಲ ಬಿ ಜೆ ಪಿ ಅಂದರೆ ಈ ಪ್ರಾಬ್ಲಮ್. ಅವ್ರು ಲಾಸ್ಟ್ ಟೈಮ್ ಅದಕ್ಕೆ 2008-13 ಇದ್ದಾಗ ಶೋಭಾ ಕರಂದ್ಲಾಜೆ ಇದ್ದರು ರೇಷನ್ ಕಾರ್ಡಲ್ಲಿ. ಒಮ್ಮೆ ಅಫಿಡವಿಟ್ ಬರೆಯೋದು, ಒಮ್ಮೆ ಕೂಪನ್ ಕೊಡೋದು, ಒಮ್ಮೆ ಎಂತೆಲ್ಲ ಮಾಡಿದರು. ನಾನು ಬಂದ ನಂತರ ಒಂದು ಸಿಸ್ಟಮ್ ಮಾಡಿದೆ, ಆಧಾರ್ ಸೀಡಿಂಗ್ ಮಾಡಿದ್ದೇವೆ, ಆನ್ಲೈನ್ ಅರ್ಜಿ ಮಾಡೋದು, 1,20,000 50,000 20,000 ತನಕ ಎಲ್ಲರಿಗೂ ಕೂಡ BPL ಅಂತ ಮಾಡೋದು, ನೇರವಾಗಿ ಪೋಸ್ಟ್ ಮುಖಾಂತರ ಕಳಿಸುವಂಥ ಆ ಸಿಸ್ಟಮನ್ನು ಬರೀ ಸ್ಟಾರ್ಟ್ ಮಾಡಬೇಕು. ಇಟ್ಸ್ ನಾಟ್ ಎ ನ್ಯೂ ಇನ್ವೆನ್ಷನ್. ನಾವು ಅದೇ ಹೊಸತ್ತಾಗಿ ಚರ್ಚೆ ಮಾಡಿ ಥಿಂಕ್ ಮಾಡಿ ಒಂದು ಸಿಸ್ಟಮ್ ತಂದಿದ್ದೇವೆ. ಆ ಸಿಸ್ಟಮನ್ನೇ ರನ್ ಮಾಡಲಿಕ್ಕೆ ನಾವು ಮಾಡಿಕೊಟ್ಟಂಥ ನಾವು ಈ 25 lakhs ಜನರಿಗೆ ಪೋಸ್ಟ್ ಮುಖಾಂತರ ಇತ್ತು ಕಾರ್ಡ್. ಇವರಿಗೆ ಅದು ಸಿಸ್ಟಮ್ ರನ್ ಮಾಡಲಿಕ್ಕೆ ಯಾಕೆ ಆಗೋದಿಲ್ಲ? ಇದರ ಬಗ್ಗೆ ಸರ್ಕಾರದ ಆಲೋಚನೆ ಮಾಡಬೇಕು. ವೆನ್ಲಾಕಿಗೆ ಸಂಬಂಧಪಟ್ಟಾಗೆ ಅದು ಕೂಡ ಫಸ್ಟ್ ಮೀಟಿಂಗ್ ನಾನು ಮತ್ತು ಐವನ್ ಡಿಸೋಜ ಹೋಗಿ ಹೇಳಿದ್ದೆವು, ನೋಡಿ ವೆನ್ಲಾಕ್ ಆಸ್ಪತ್ರೆ ಬಂದ್ ಮಾಡಬೇಡಿ, ಇಲ್ಲಿ 1,000 ಬೇರೆ ಬೇರೆ ಪೇಷಂಟ್ಗಳಿದ್ದಾರೆ. ಬ್ಯಾಕ್ ಸೈಡಲ್ಲಿ ಈಗ 2 ಹೊಸ ಬಿಲ್ಡಿಂಗ್ ಇದೆ, ಅಲ್ಲಿ ನಾನೇ ಸ್ಯಾಂಕ್ಷನ್ ಮಾಡಿದ್ದಲ್ಲಿ, ಅಲ್ಲಿ ಬೇಕಾದ್ರೆ ನಾವು ಸ್ಟಾರ್ಟ್ ಮಾಡುವ. ಇಲ್ಲದು ಹಾಗೆ ಹೀಗೆ ಅಂತ ಹೇಳಿಕೊಂಡು ಇವರೆಲ್ಲವನ್ನು ಕ್ಲೋಸ್ ಮಾಡಿ, ಅಲ್ಲಿಗ ಡಯಾಲಿಸಿಸ್ ಇಲ್ಲ, ಇವರೇನು ಮಾಡ್ತಾರೆ, ಈಗ ಪ್ರೈವೇಟ್ ಹಾಸ್ಪಿಟಲ್ ಕಳಿಸ್ತಾರೆ, ಅಲ್ಲಿ ಫ್ರೀ ಟ್ರೀಟ್ಮೆಂಟ್ ಅಂತಲ್ಲಿ. ಅಲ್ಲಿ ಹೋದಾಗ ನೀವು ಕೊರೋನಾ ಟೆಸ್ಟ್ ಮಾಡಿ ಅಂತೇಳಿ ಫಸ್ಟ್ 4,000 ರೂಪಾಯಿಯನ್ನು ಕಟ್ಟಬೇಕು. ಒಂದು ನಯ ಪೈಸೆ ದುಡ್ಡಿಲ್ಲ ಅಂತ ವೆನ್ಲಾಕಿಗೆ ಬರೋದು. ಇವರಲ್ಲಿ ಅಲ್ಲೇ ಟೆಸ್ಟ್ ಮಾಡಿ ರಿಪೋರ್ಟ್ಸ್ ಅಲ್ಲಿ 4,000 ಉಳಿತದೆ, ಇವರು ಡೈರೆಕ್ಟ್ ಅಲ್ಲಿ ಕಳಿಸೋದು, ಅವನಿಗೆ 4,000 ಕಟ್ಟಿ ಅಂತೇಳಿ ಬ್ಲಡ್ ಟೆಸ್ಟ್ ಮಾಡೋದು. ಮತ್ತು ಅಲ್ಲಿ ಅಡ್ಮಿಟ್ ಆದ ನಂತರ ನಿಮ್ಮದು ಆಯುಷ್ಮಾನ್ ಇನ್ನೂ ಕೂಡ ಎಪ್ರೂವ್ ಆಗಿ ಬರಲಿಲ್ಲ, ಅದು 3 ದಿವಸದ 10,000 30,000 40,000 ಅಂತೇಳಿ ಕಟ್ಟಿ ಅಂತ ಹೇಳೋದು. ಅಲ್ಲಿ ಜನರು ಏನು ಮಾಡಬೇಕು? ಸೊ ಇಮ್ಮಿಡಿಯೇಟಾಗಿ ಇವತ್ತು ವೆನ್ಲಾಕ್ನ ಜನರಲ್ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಬೇಕು. ಬೇರೆ ಅಲ್ಲಿ ಅವರು ಇದು ಮಾಡಿಕೊಳ್ಳಿ, ಯಾವುದು ನಮ್ಮ ಕೋವಿಡ್ ಆಸ್ಪತ್ರೆಯಲ್ಲಿ ಬ್ಯಾಕ್ ಸೈಡ್ ಮಾಡಿ, ಹಾಗೇನು ಕೂಡ ಆಗೋದಿಲ್ಲ. ಈಗ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಜನರಲ್ ಪೇಷಂಟ್ ಇದ್ದಾರೆ, ಕೋವಿಡ್ ಪೇಷಂಟ್ ಇದ್ದಾರೆ, ಹೌದಾ? ಯಾವುದೇ ನೀವು ಜನರಲ್ ಹಾಸ್ಪಿಟಲ್ ತಗೊಳ್ಳಿ, ಎಲ್ಲ ಮೆಡಿಕಲ್ ಕಾಲೇಜಲ್ಲಿ ಏನು ಬರೀ ಕೋವಿಡ್ ಪೇಷಂಟಾ? ಬೇರೆ ರೋಗದವ್ರು ಕೂಡ ಇದ್ದಾರಲ್ಲ. ಯಾವುದು ಯೂನಿಟಿ ಅಥವಾ ನಿಮ್ಮ ಇಂದಿರಾ ಅಥವಾ ನಿಮ್ಮ ಮಂಗಲ ಅಥವಾ ಯಾವುದೇ ಫಾದರ್ ಮುಲಾಸ್ ಯಾವ್ದು ಬೇಕಾ ತಗೊಳ್ಳಿ, ಅಲ್ಲಿ ಜನರಲ್ ಪೇಷಂಟ್ ಇದ್ದಾರೆ, ಕೋವಿಡ್ ಪೇಷಂಟ್ ಇದ್ದಾರೆ. ಮತ್ತು ಇಲ್ಲಿ ಯಾಕೆ ಆಗೋದಿಲ್ಲ ಇವರಿಗೆ? ಇಷ್ಟು ಡಾಕ್ಟರ್ಸ್, ಇಷ್ಟು ನರ್ಸ್ಗಳು, ಏನು ಮಾಡ್ತಿದ್ದಾರೆ ಹಾಗಾದರೆ? ಇದೆಲ್ಲ ಕೂಡ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಗಂಭೀರ ಅಂತ ಇದನ್ನು ತಗೊಳ್ಬೇಕು ಮತ್ತು ಬಹುಶಃ ಇವತ್ತು ಅವರಿಗೆ ಚಿಕಿತ್ಸೆ ವ್ಯವಸ್ಥೆ ಮಾಡಬೇಕು. ಅಭಿವೃದ್ಧಿ ವಿಷಯದಲ್ಲಿ ಖಾದರ್ ಅವರು ರಾಜಕೀಯ ಮಾಡ್ತಾ ಇದ್ದಾರೆ, ಹಿಡಿದು ಬಿಜೆಪಿಯವರು ಆರೋಪ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ? ಇಲ್ಲ ನೋಡಿ, BJPಯವರಿಗೆ ಆರೋಪ ಮಾಡೋಲ್ಲ ಹಕ್ಕಿದೆಯಲ್ಲ, ಆ ಹಕ್ಕನ್ನು ನಾವು ಸಕಾರಾತ್ಮಕವಾಗಿ ನಾವು ಸ್ವೀಕರಿಸ್ತೇವೆ. ಮತ್ತು ಈ ರೀತಿಯ ಆರೋಪ ಟೀಕೆಗಳು ಬಹುಶಃ ಇದು ಫಸ್ಟ್ ಟೈಮ್ ಅಲ್ಲ. ನಾನು ಶಾಸಕನಾಗೋ ಮೊದಲೇ ಕೂಡ ಈ ರೀತಿಯ ಆರೋಪಗಳು ಟೀಕೆಗಳು ಬಂದಿತ್ತು. ಸೊ BJPಯವರು ಏನೇ ಆರೋಪ ಮಾಡಿದ್ರು ಕೂಡ ನಾನು ಅದಕ್ಕೆ ದೊಡ್ಡ ಮಹತ್ವ ಕೊಡಲಿಕ್ಕೆ ಹೋಗೋದೂ ಇಲ್ಲ. ನನಗೆ ನನ್ನ ಕ್ಷೇತ್ರ ಜನ ಏನು ಹೇಳ್ತಾರೆ ಅದು ಮುಖ್ಯ. ಯಾವೊಬ್ಬ ಜನಸಾಮಾನ್ಯನು ಕೂಡ ನಾವು ತಾರತಮ್ಯ ಮಾಡ್ತೇವೆ ಅಂತೇಳಿ ಒಬ್ಬರು ಕೂಡ ಹೇಳಿಲ್ಲ. ಎಲ್ಲ ಕಡೆ ಎಲ್ಲಿ ಹೋದರೂ ಕೂಡ ನಿರೀಕ್ಷೆ ಮೀರಿ ಕೆಲಸ ಆಗಿದೆ. ಮತ್ತು ಅಲ್ಲಿ ಹೋದರೆ ಅವ್ರು ಮಾಡ್ತಂದು ಹೇಳಿದರೆ ಕೆಲಸ ಆಗ್ಬೋದೆಂಬ ಭಾವನೆ ಅದು ಎಲ್ಲ ಜಾತಿ ಮತದವರಿಗೆ ಕೂಡ, ಎಲ್ಲ ಪಕ್ಷದ ಜನಸಾಮಾನ್ಯರಿಗೂ ಕೂಡ ಇವತ್ತು ಆ ಒಂದು ಅಭಿಪ್ರಾಯ ಇದೆ. BJPಯವರು ಪ್ರತಿಪಕ್ಷ, ಅವರು ನನ್ನ ವಿರೋಧ ಪಕ್ಷವಾಗಿ ನನ್ನನ್ನು ಹೋಗ್ಲಿಕ್ಕೆ ಆಗ್ತದೆ ಅವರಿಗೆ? ಇಲ್ಲ, ನಾನು ಹೇಳಲೇಬೇಕಲ್ಲ.
ಸೊ ಅದರ ಬಗ್ಗೆ ನಾನು ಜಾಸ್ತಿ ತಲೆಕೆಡಿಸಲಿಕ್ಕೆ ಹೋಗೋದಿಲ್ಲ. ಅವ್ರು ಇನ್ನೆಷ್ಟು ಬೇಕಾದರೂ ಆರೋಪ ಮಾಡಿ ಸ್ವಾಗತಿಸ್ತೇನೆ. ತಮ್ಮ ಅಭಿಪ್ರಾಯವನ್ನು ನ್ಯೂಸ್ ಟೈಮ್ ಜೊತೆ ಹಂಚಿಕೊಂಡ ಸರ್ ನಿಮಗೆ ಧನ್ಯವಾದ. ಥ್ಯಾಂಕ್ ಯು.